ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣರಘುನಾಥಾನ್ವಿತಂ तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सह ललिता श्रीविशाखान्वितांश्च. हे कृष्णा करुणा सिन्धो दीनबन्धो जगत्पते गोपेश गोपिका कान्ता राधा कान्ता नमोऽस्तुते. तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद. हरे कृष्ण 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 हरे 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 राम 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 हरे हरे. हरे कृष्ण 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 हरे 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 राम 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 हरे हरे. श्री श्री राधा गोविंद की जय. श्री श्री गौरनिताय की जय. श्रील प्रभुपाद की जय. हरे कृष्ण. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ ಮಾತಾಜಿ. ವೈಷ್ಣವ ಸದಾಚಾರ ತರಗತಿಗೆ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ವೈಯಕ್ತಿಕ ಸ್ವಚ್ಛತೆ. ಬೆಳಿಗ್ಗೆ ಎದ್ದ ಕೂಡಲೇ ಸ್ವಲ್ಪ ನೀರನ್ನು ಕುಡಿಯಬೇಕು. ಅದು ಕೂಡ ಅಂದ್ರೆ ತಾಮ್ರದ ಪಾತ್ರೆಯಲ್ಲಿಟ್ಟ ನೀರನ್ನು ಕುಡಿಯಬೇಕು. ಆಮೇಲೆ ಹಲ್ಲನ್ನು ಉಜ್ಜಬೇಕು. ಯಾವಾಗಲೂ ಎಲ್ಲರಿಗೂ ಗೊತ್ತಿದೆ ಇದು. ಅಂದ್ರೆ ಕೈಗಳನ್ನು ಮತ್ತು ಯಾವಾಗ ಟಾಯ್ಲೆಟಿಗೆ ಹೋದ ಮೇಲೆ ಕೈಯನ್ನು ಸ್ವಚ್ಛವಾಗಿ ತೊಳೆಯಬೇಕು. ಇಲ್ಲಿ ಹೇಳ್ತಾರೆ ಅಂದ್ರೆ ಯಾವಾಗ ಅಂದ್ರೆ ಟಾಯ್ಲೆಟ್ ಅನ್ನು ಯೂಸ್ ಮಾಡಿದಾಗ ಅದನ್ನ ಫ್ಲಶ್ ಮಾಡೋಕೆ ಮುಂಚೆ ಆ ಟಾಯ್ಲೆಟಿನ ಮುಚ್ಚಳವನ್ನು ಮುಚ್ಚಬೇಕು. ಏಕೆಂದರೆ ಬ್ಯಾಕ್ಟೀರಿಯಾ ಅಂದ್ರೆ ಕ್ರಿಮಿಗಳು ಫ್ಲಶ್ ಮಾಡುವಾಗ 2 ಮೀಟರ್ ದೂರ ಗಾಳಿಯಲ್ಲಿ ಹಾರುತ್ತವೆ. ಸೊ ಇದನ್ನ ನಾವು ಗಮನದಲ್ಲಿ ಇಡಬೇಕು. ಮತ್ತು ಯಾವಾಗಲೂ ಕೂಡ ಆ ಒಂದು ಟಾಯ್ಲೆಟ್ ನಲ್ಲಿ ಇರ್ತಕ್ಕಂತಹ ಆ ಒಂದು ಮುಚ್ಚಳವನ್ನ ಯಾವಾಗಲೂ ಮುಚ್ಚೇ ಇರಬೇಕು. ಮತ್ತು ಯಾವಾಗ ನಾವು ಸ್ನಾನ ಮಾಡಬೇಕು ಮತ್ತು ಸ್ನಾನ ಮಾಡುವಾಗ ಯಾವಾಗಲೂ ನೀರು ತುಂಬಾ ಬಿಸಿ ಇರಬಾರದು. ಸನ್ಯಾಸಿಗಳು 3 ಸಾರಿ ಸ್ನಾನ ಮಾಡುತ್ತಾರೆ. ಗೃಹಸ್ಥರಾದವರು ಬ್ರಹ್ಮಚಾರಿಗಳು ದಿನಕ್ಕೆ 2 ಸಾರಿ ಆದರೂ ಸ್ನಾನ ಮಾಡಬೇಕು ದೇಹಕ್ಕೆ. ಮತ್ತೆ ಅಂದ್ರೆ ಬೆಳಿಗ್ಗೆ
ಎದ್ದಾಗ ಸ್ನಾನ ಮಾಡಬೇಕು. ಆಮೇಲೆ 1 ಗಂಟೆಗಿಂತ ಹೆಚ್ಚು ನಿದ್ರೆ ಮಾಡಿದರೆ ಸ್ನಾನ ಮಾಡಬೇಕು. ಮತ್ತೆ ಮಲ ವಿಸರ್ಜನೆ ಆದ ಮೇಲೆ ಸ್ನಾನ ಮಾಡಬೇಕು. ಶೇವಿಂಗ್ ಮಾಡಿದ ಮೇಲೆ ಸ್ನಾನ ಮಾಡಬೇಕು. ಮತ್ತೆ ಸಂಭೋಗ ಮಾಡಿದ ಮೇಲೆ ಸ್ನಾನ ಮಾಡಬೇಕು. ಹೆಚ್ಚು ಬೆವರಿದರೆ, ಅಂದರೆ ಬೇರೆ ಯಾವುದೇ ರೀತಿಯಾದ ಒಂದು ಅಶುದ್ಧತೆ ಉಂಟಾದರೆ, ಅಂದರೆ ಆ ಒಂದು ಶವ ಸಂಸ್ಕಾರಕ್ಕೆ ಹೋದ ಮೇಲೆ ಸ್ನಾನ ಮಾಡಬೇಕು. ಆಮೇಲೆ ಸ್ನಾನವಾದ ಮೇಲೆ ಅಂದರೆ ಶುದ್ಧವಾದ ಬಟ್ಟೆಗಳನ್ನು ಧರಿಸಿ ಸಾಧನೆಯನ್ನು ಮಾಡಲಿಕ್ಕೆ ಕೂತ್ಕೊಳ್ಬೇಕು. ಮತ್ತೆ ಮೂತ್ರ ವಿಸರ್ಜನೆ ಆದಾಗ ಕೈ ಮತ್ತು ಮುಖಗಳನ್ನು ತೊಳ್ಕೊಳ್ಬೇಕು. ಕೈ ಮತ್ತು ಬಾಯಿ ತೊಳಿಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವಾಗಲೂ ಕೈಗೆ ಸೋಪನ್ನು ಹಾಕಿ ತೊಳೆಯಬೇಕು. ಮತ್ತೆ ಉಗುರನ್ನು ಪ್ರತಿ 4 ದಿವಸಗಳ ಒಮ್ಮೆ ಕತ್ತರಿಸಬೇಕು. ಮತ್ತೆ ಸ್ನಾನ ಮಾಡುವ ಮುಂಚೆ ಉಗುರನ್ನು ಕತ್ತರಿಸಬೇಕು. ಯಾವಾಗಲೂ ಪ್ರಸಾದವನ್ನು ಸ್ವೀಕರಿಸುವ ಮುಂಚೆ ಕೈಯನ್ನು ತೊಳೆದುಕೊಳ್ಳಬೇಕು. ಪ್ರಸಾದ ಸ್ವೀಕರಿಸಿ ಆದ ಮೇಲೆ ಕೈ ಮತ್ತು ಬಾಯಿಗಳನ್ನು ಚೆನ್ನಾಗಿ ತೊಳೆಯಬೇಕು. ಊಟ ಮಾಡುವಾಗ ಉಗುಳಬಾರದು. ಮತ್ತೆ ಪ್ರಸಾದವನ್ನು ಸ್ವೀಕರಿಸುವಾಗ ಅದು ಹೊರಗೆ ಅಂದರೆ ಚೆಲ್ಲಬಾರದು. ರಾತ್ರಿ 6ರಿಂದ 6:30 ಗಂಟೆಗಳ ಕಾಲ ಒಬ್ಬರು ಅಂದ್ರೆ ನಿದ್ರೆಯನ್ನು ಮಾಡಬೇಕು. ಅತಿಯಾದ ನಿದ್ರೆ ಅಥವಾ ತುಂಬಾ ಕಡಿಮೆ ನಿದ್ರೆ ಇವೆರಡೂ ಕೂಡ ಅದು ಕೃಷ್ಣ ಪ್ರಜ್ಞೆಗೆ ಒಳ್ಳೆಯದಲ್ಲ. ಮತ್ತೆ ಮಲಗುವುದು ತುಂಬಾ ಅಂದ್ರೆ ಗಟ್ಟಿಯಾದ ಒಂದು ಅಂದ್ರೆ ಇದರ ಮೇಲೆ ಮಲಗಬೇಕು. ಗಟ್ಟಿಯಾದ ಒಂದು ನೆಲದ ಮೇಲೆ ಅಥವಾ ಗಟ್ಟಿಯಾದ ಸರ್ಫೇಸ್ ಅದರ ಮೇಲೆ ಮಲಗಬೇಕು. ತುಂಬಾ ಸಾಫ್ಟ್ ಇರ್ತಕ್ಕಂಥದ್ದು, ತುಂಬಾ ಬೆಲೆಯುಳ್ಳ ಹಾಸಿಗೆ ಮೇಲೆ ಮಲಗಬಾರದು. ತಲೆಯನ್ನು ಪೂರ್ವಕ್ಕೆ ಅಥವಾ ದಕ್ಷಿಣಕ್ಕೆ ಇಟ್ಕೊಳ್ಳಬೇಕು. ಮತ್ತೆ ಇದು ಯಾವಾಗಲೂ ಹೆಚ್ಚಾಗಿ ಅಂದ್ರೆ ಎಡಮಗ್ಗುಲಲ್ಲೇ ಮಲಗುವುದು ಒಳ್ಳೆಯದು. ಯಾರು ಹೊಟ್ಟೆಯ ಮೇಲೆ ಮಲಗಬಾರದು. ಯಾವತ್ತೂ ಕೂಡ ಭಗವಂತನ ಒಂದು ಶಕ್ತಿ, ಈ ನೀರು ಮತ್ತೆ ವಿದ್ಯುತ್ ಶಕ್ತಿ ಇವೆಲ್ಲ ಅವನ್ನು ದುರ್ಬಳಕೆ ಮಾಡಬಾರದು, ಹಾಳು ಮಾಡಬಾರದು. ಮತ್ತೆ ಯಾವಾಗಲೂ ಲೈಟ್ ಮತ್ತೆ ಟ್ಯಾಪ್ ಇವುಗಳನ್ನೆಲ್ಲ ಯಾವಾಗ ನಾವು ಉಪಯೋಗಿಸುವುದಿಲ್ಲ ಆವಾಗ ನಾವು ಅದನ್ನ ಕ್ಲೋಸ್ ಮಾಡಿಡಬೇಕು. ಯಾವಾಗಲೂ ಹಣವನ್ನು ತುಂಬಾ ಎಚ್ಚರಿಕೆಯಿಂದ, ತುಂಬಾ ಜವಾಬ್ದಾರಿಯಿಂದ ಬಳಸಬೇಕು. ಇಷ್ಟು ಹಣ ಇದಕ್ಕೆ ಖರ್ಚು ಮಾಡಬೇಕಾಗಿದ್ದು ನಿಜವಾಗ್ಲೂ ಇದು ಬೇಕೇ ಅಂತ ನಾವು ಯೋಚನೆ ಮಾಡಿ ಹಣವನ್ನು ಖರ್ಚು ಮಾಡಬೇಕು. ಆಮೇಲೆ ಬಲಗೈಯಿಂದ ಮಾತ್ರ ಪ್ರಸಾದವನ್ನು ನಾವು ತಿನ್ನಬೇಕು. ಮತ್ತು ಬಲಗೈಯಿಂದನೇ ನಾವು ನಾವು ಜಪ ಮಾಡುವ ಮಣಿಗಳನ್ನು ಎಣಿಸಬೇಕು. ಬಲಗೈಯಿಂದನೇ ನಾವು ಯಾರಿಗಾದ್ರೂ ಏನನ್ನು ಕೊಡುವುದು ಅಥವಾ ಯಾರಿಂದನಾದ್ರೂ ಏನಾದ್ರೂ ತೆಗೆದುಕೊಳ್ಳುವುದು, ಅದಕ್ಕೆ ಬಲಗೈಯನ್ನೇ ಬಳಸಬೇಕು. ಮನೆಯಲ್ಲಿ ಸಾಕು ಪ್ರಾಣಿಗಳನ್ನು ಭಕ್ತರು ಹೆಚ್ಚಾಗಿ ಸಾಕುವುದಿಲ್ಲ. ಏಕೆಂದರೆ ಈ ಸಾಕು ಪ್ರಾಣಿಗಳನ್ನ ಸಾಕಿದರೆ ಅವರ ಮೇಲೆ ನಮಗೆ ಒಂದು ರೀತಿಯ ಮೋಹ ಬಂದ್ಬಿಡುತ್ತೆ. ಸೊ ಈ ರೀತಿಯಾದ ಮೋಹವನ್ನು ನಾವು ಬೆಳೆಸ್ಕೊಳ್ಬಾರ್ದು. ಅದಕ್ಕೆ ಉತ್ತಮ ಉದಾಹರಣೆ ನಮಗೆ ಶಾಸ್ತ್ರಗಳಲ್ಲಿ ಸಿಕ್ಕುತ್ತೆ. ಭರತ ಮಹಾರಾಜರು ಹೇಗೆ ಜಿಂಕೆ ಜೊತೆಗೆ ತುಂಬಾ ಅವರಿಗೆ ಮೋಹ ಪಟ್ಟು
ಅವರು ಹೇಗೆ ಪತನ ಹೊಂದಿದರು ಹೇಳುವುದನ್ನ ನಾವು ಕೂಡ ಒಂದು ಭಾಗವತದಲ್ಲಿ ಕೇಳಿರ್ತೇವೆ. ಮತ್ತೆ ಈಗ ಋತುಸ್ರಾವ, ಹೆಂಗಸರಲ್ಲಿ ಋತುಸ್ರಾವ ಅಂದರೆ ಈ ಋತು ದಿನಗಳಲ್ಲಿ ಒಬ್ಬ ಹೆಣ್ಣು ಹೆಂಗಸಾದವಳು ಅದಕ್ಕೆ ಅಶುದ್ಧತೆ ಇರುತ್ತದೆ. ಆವಾಗ ಅನೇಕ ವಿಚಾರಗಳನ್ನು ಅವಳು ಮಾಡಬಾರದು. ಅಂದರೆ ಮೊದಲ 72 ಗಂಟೆಗಳು 3 ದಿವಸ ಈ ರೀತಿಯಾದ ಒಂದು ವಿಚಾರ. ಆದರೆ ಹೆಚ್ಚಾಗಿ ಎಲ್ಲ ಅಲ್ಲಿ ಋತುಸ್ರಾವ ನಿಲ್ಲುವರೆಗೂ ಮಾಡದಿರುವುದು ಒಳ್ಳೆಯದು. ಆದರೆ ಕಮ್ಮಿ ಅಂದರೆ 72 ಗಂಟೆಗಳು 3 ದಿವಸಗಳು ಆಚರಿಸಬೇಕು. ಭಗವಂತನ ಆ ಒಂದು ಪೂಜಾ ಕೊಠಡಿಗೆ ಹೋಗಬಾರದು. ತುಳಸಿ ಇರ್ತಕ್ಕಂಥ ಜಾಗಕ್ಕೆ ಹೋಗಬಾರದು. ಅಡಿಗೆ ಮನೆಯಲ್ಲಿ ಕೂಡ ಮಾಡಬಾರದು. ಮತ್ತೆ ಪೂಜಾ ರೂಮಲ್ಲಿ ಕೂಡ ಹೋಗಬಾರದು. ಯಾವುದೇ ಭಕ್ತರನ್ನು ಕೂಡ ಅವರು ಮುಟ್ಟಬಾರದು. ಯಾಕೆಂದ್ರೆ ಭಕ್ತರು ಯಾರು ಭಗವಂತನ ಪೂಜೆ ಮಾಡ್ತಾರೆ ಅವರನ್ನು ಮುಟ್ಟಬಾರದು. ಯಾವುದು ಭಗವಂತನ ಸೇವೆಗಾಗಿ ಯಾವ ವಸ್ತುವನ್ನು ಬಳಸುತ್ತೇವೆ ಅದನ್ನು ಕೂಡ ನಾವು ಅಂತಹ ಸ್ತ್ರೀಯರು ಮುಟ್ಟಬಾರದು. ಮತ್ತೆ ಆ ಕಾಲದಲ್ಲಿ ಒಂದು ದೇವರಿಗೆ ಹಾರವನ್ನು ನೆಯ್ಯುವುದಾಗಲಿ ಅಥವಾ ಅರ್ಚಾ ವಿಗ್ರಹದ ಒಂದು ವಸ್ತ್ರಗಳನ್ನು ಹೊಲಿಯುವುದಾಗಲಿ ಇಂತಹ ಕೆಲಸಗಳನ್ನು ಮಾಡಬಾರದು. ಮತ್ತು ಅಂತಹ ಸ್ತ್ರೀಯರು ತುಳಸಿಗೆ ನೀರು ಹಾಕುವುದು ಮತ್ತು ತುಳಸಿಗೆ ಸುತ್ತುವರೆದು ನಮಸ್ಕಾರ ಮಾಡುವುದು ಇದನ್ನು ಕೂಡ ಮಾಡಬಾರದು. ಮತ್ತೆ ಯಜ್ಞಗಳಲ್ಲಿ ಅದರಲ್ಲಿ ಮಾಡುವಲ್ಲಿ ಅವರು ಅದರಲ್ಲಿ ಪಾಲ್ಗೊಳ್ಳಬಾರದು. ಮತ್ತೆ ಅವರು ಭಕ್ತರಿಗೆ ಪ್ರಸಾದವನ್ನು ಹಂಚಬಾರದು. ಮನೆಯಲ್ಲಿ ಯಾವ ತರ ನಡ್ಕೊಳ್ಬೇಕು ಅಂದ್ರೆ ಮಾತಾಜಿಯವರು ಆ ಒಂದು ಮೇಲೆ ಹೇಳಿದ ಎಲ್ಲ ಒಂದು ವಿಷಯ ಅದಷ್ಟನ್ನು ಕೂಡ ಮಾಡಬೇಕು. ಆದರೆ ಕೆಲವೊಮ್ಮೆ ಅದನ್ನ ಮಾಡ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಬೇರೆ ಯಾರು ಇರೋದಿಲ್ಲ ಮನೆಯಲ್ಲಿ ಅವಾಗ, ಅಂದ್ರೆ ಅಡಿಗೆ ಮಾಡ್ಲಿಕ್ಕೆ. ಸೊ ಆಗ ಅವರು ಮಾಡ್ಬೇಕಾಗಿದ್ದೂನ ಎಲ್ಲವೂ ಕೂಡ ಆ ಒಂದು ಮನೆಯಲ್ಲಿರ್ತಕ್ಕಂಥ ಕೆಲಸಗಳನ್ನ ಮಾಡ್ಲೇಬೇಕಾಗತ್ತೆ. ಆ ಸಮಯದಲ್ಲಿ ಮನೆಯಲ್ಲಿರ್ತಕ್ಕಂತಹ ಬೇರೆಯ ಫ್ಯಾಮಿಲಿ ಕುಟುಂಬದ ಜನರು ಅವರಿಗೆ ಸಹಾಯ ಮಾಡಬಹುದು. ಮತ್ತೆ ಆ ದಿನಗಳಲ್ಲಿ ಅಲ್ಲಿ ಅವರು ಹೆಚ್ಚಾಗಿ ಅಂದರೆ ಪ್ರಸಾದಕ್ಕೆ ಅವರು ಅಡಿಗೆಯನ್ನು ಮಾಡಬಾರದು. ಆದರೆ ಋತುಸ್ರಾವದ ಸಮಯದಲ್ಲಿ ಜಪವನ್ನು ಮಾಡಲಿಕ್ಕೆ ಅಂದ್ರೆ ಮಣಿಯ ಮೇಲೆ ಜಪವನ್ನು ಮಾಡಲಿಕ್ಕೆ ತುಳಸಿ ಮಣಿಯ ಮೇಲೆ ಮಾಡಬಹುದು. ಏಕೆಂದ್ರೆ ಅಂದ್ರೆ ಪ್ರಭುಪಾದರ ಪುಸ್ತಕಗಳನ್ನು ಕೂಡ ಓದಬಹುದು. ಯಾಕೆಂದ್ರೆ ಇಲ್ಲಿ ಭಗವಂತನ ಜಪಕ್ಕೆ ಅಲ್ಲಿ ಯಾವುದೇ ಒಂದು ನಿಯಮಗಳು ಇಲ್ಲ. ಆದುದರಿಂದ ಅವರು ಜಪವನ್ನು ಮುಂದುವರಿಸಬಹುದು ಮಣಿಯ ಮೇಲೆ, ಮತ್ತು ಪ್ರಭುಪಾದರ ಪುಸ್ತಕವನ್ನು ಓದುವುದನ್ನು ಮುಂದುವರಿಸಬೇಕು. ಈ ರೀತಿಯಾದ ಒಂದು 72 ಗಂಟೆಗಳ ನಂತರ ಆ ಮಾತಾಜಿಯವರು ತಲೆಯಿಂದ ಸ್ನಾನ ಮಾಡಬೇಕು ಮತ್ತು ಒಳ್ಳೆಯ ವಸ್ತ್ರವನ್ನು ಧರಿಸಬೇಕು. ಅವರು ಉಪಯೋಗಿಸಿದ ಎಲ್ಲ ವಸ್ತುಗಳು, ಬೆಡ್ಶೀಟ್ಸ್, ಟವೆಲ್ಸ್ ಇವುಗಳನ್ನೆಲ್ಲ ಬದಲಾಯಿಸಬೇಕು. ಗಂಡನಾದವನು ಅಂದರೆ ಜನಿವಾರವನ್ನು ಬದಲಾಯಿಸಬೇಕು.
ಈಗ ಭೋಗ ಮತ್ತು ಭಗವಂತನ ಒಂದು ಪ್ರಸಾದವನ್ನ ಅಡಿಗೆ ಮಾಡೋದು ಹೇಗೆ? ಅಂದ್ರೆ ಹೆಚ್ಚಿನ ಜನರಿಗೆ ಯಾವ ತರ ರೂಲ್ಸ್ ರೆಗ್ಯುಲೇಷನ್ ಇದೆ ಒಂದು ಪ್ರಸಾದ ಮಾಡ್ಲಿಕ್ಕೆ ಅಂತ ಗೊತ್ತಿಲ್ಲ. ಮತ್ತೆ ಇಲ್ಲಿ ಮೊದಲೇ ಏನು ತಯಾರಿಸಿದ ಆಹಾರಗಳು, ಇಂತಹ ಪದಾರ್ಥಗಳು ಅಂದ್ರೆ ಕೆಲವೊಮ್ಮೆ ಪ್ಯಾಕೇಜ್ ಅಲ್ಲಿ ಬರ್ತಕ್ಕಂಥದ್ದು, ಟಿನ್ ಅಲ್ಲಿ ಬರ್ತಕ್ಕಂಥದ್ದು, ರೆಡಿಮೇಡ್ ಐಟಮ್ಸ್, ಅದನ್ನ ಪ್ರಸಾದಕ್ಕೆ ಬಳಸಬಾರದು. ಇಲ್ಲಿ ಕೆಲವೊಂದು ಅದಕ್ಕೆ ಯಾವ ತರ ಅಂದ್ರೆ ಮಾಡಬೇಕು ಅಂತ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ. ಅಂದ್ರೆ ಕೆಲವೊಮ್ಮೆ ಏನಾಗತ್ತೆ ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅಂದ್ರೆ ಇಲ್ಲಿ ಅಂದ್ರೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಮಶ್ರೂಮ್ ಇವುಗಳನ್ನ ತಿನ್ನಬಾರ್ದು. ಯಾಕೆ ಅಂತಂದ್ರೆ ಅದು ನಮಗೆ ಮೆಡಿಟೇಷನ್ ಅಂದ್ರೆ ಜಪ ಮಾಡಿ ಮೆಡಿಟೇಷನ್ ಮಾಡ್ಲಿಕ್ಕೆ ಅದು ಡಿಸ್ಟರ್ಬ್ ಮಾಡತ್ತೆ. ಮತ್ತೆ ಎಗ್ಸ್ ಇಂಥದ್ದು ಕೂಡ ಅದು ಅಶುದ್ಧವಾದ ಆಹಾರ. ಮತ್ತೆ ಕೆಲವೊಮ್ಮೆ ಫ್ರೂಟ್ ಜ್ಯೂಸಸ್ ಬರುತ್ತೆ, ಅದನ್ನು ಕೂಡ ನಾವು ಕೇರ್ಫುಲ್ ಆಗಿರಬೇಕು. ಯಾಕೆಂದ್ರೆ ಕೆಲವೊಮ್ಮೆ ಅದು ಫ್ರೂಟ್ ಜ್ಯೂಸಲ್ಲೂ ಕೂಡ ಏನಾದ್ರೂ ಎಕ್ಸ್ಟ್ರಾಕ್ಟ್ಸ್ ಹಾಕಿರಬಹುದು. ಆಮೇಲೆ ಕೆಲವೊಮ್ಮೆ ಬ್ರೆಡ್ಡಿಗೂ ಕೂಡ ಒಂದು ಪ್ರಾಣಿಗಳ ಒಂದು ರೀತಿಯ ಎಮಲ್ಸಿಫೈಯರ್ಸ್ ಅಂತ ಅದನ್ನೇನೋ ಫ್ಯಾಟ್ ಹಾಕಿರಬಹುದು, ಹಾಕ್ಲಿಕ್ಕೂ ಕೂಡ ಸಾಧ್ಯತೆ ಇರುತ್ತೆ. ಆಮೇಲೆ ಕೆಲವೊಮ್ಮೆ ಕಲರ್ಫುಲ್ ಸ್ವೀಟ್ಸ್, ಅದಕ್ಕೆ ಕೂಡ ಸಮ್ ಟೈಪ್ ಆಫ್ ಕ್ರಶ್ಡ್ ಬೀಟ್ಲ್ಸ್ ಅಂತ ಅಂಥದ್ದು ಏನಾದ್ರು ಹಾಕ್ತಾರಂತೆ. ಸೊ ಅದರಿಂದ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾವುದೇ ಐಟಮ್ ಅನ್ನ ಕೂಡ ಹೊರಗಿನಿಂದ ತರ್ತಕ್ಕಂಥ ಐಟಮ್. ಇನ್ನು ಕೆಲವೊಂದು ಭಕ್ತರು ತುಂಬಾ ಅಂದರೆ ಇದನ್ನ ತಿಳ್ಕೊಂಡಿರಬೇಕು. ಕೆಲವೊಮ್ಮೆ ಈ ಚಿಪ್ಸ್ ಬರ್ತದೆ ರೆಡಿಮೇಡು, ಅದು ಕೆಲವರು ಅಂದ್ರೆ ಅನಿಮಲ್ ಅದರದ ಫ್ಯಾಟ್ ನಲ್ಲಿ ಕರೆದಿರಬಹುದು. ಮತ್ತೆ ಪ್ರಾಣಿಗಳ ಒಂದು ಕೂದಲಿನಿಂದ ಈ ಒಂದು ಪೇಂಟ್ ಮಾಡೋ ಬ್ರಷ್ಗಳು, ಶೇವಿಂಗ್ ಬ್ರಷ್ಗಳು, ಅವು ಕೂಡ ಅದರಿಂದ ಮಾಡಿರ್ತಾರೆ. ಆಮೇಲೆ ಒಂದು ಟ್ಯಾಬ್ಲೆಟ್ಸ್ಗಳಲ್ಲಿ, ಕ್ಯಾಪ್ಸೂಲ್ಗಳಲ್ಲಿ ಏನ್ ಮಾಡಿರ್ತಾರೆ, ಅದು ಕೂಡ ಜಿಲೆಟ್ ನಿಂದ ಮಾಡಿರ್ತಾರೆ. ಕೆಲವೊಮ್ಮೆ ಕಟ್ಲರಿ ಹ್ಯಾಂಡಲ್ಸ್ ಮತ್ತೆ ಬೋನ್ ಚೈನಾ, ಅದು ಬೋನ್ ಯೂಸ್ ಮಾಡಿರ್ತಾರೆ. ಆಮೇಲೆ ನೇಲ್ ಪಾಲಿಶ್, ಕಾಸ್ಮೆಟಿಕ್ಸ್, ಪರ್ಫ್ಯೂಮ್ಸ್, ಹೇರ್ ಸ್ಪ್ರೇ, ಸೋಪ್, ಶವರ್ ಜೆಲ್ಸ್, ಕ್ರೀಮ್ಸ್, ಟೂತ್ ಪೇಸ್ಟ್, ಅದರಲ್ಲಿ ಹೆಚ್ಚಾಗಿ ಪ್ರಾಣಿಗಳ ಮತ್ತು ಮೀನು ಇದರ ಇಂಗ್ರೀಡಿಯೆಂಟ್ಸ್. ಕೆಲವೊಮ್ಮೆ ಪರ್ಫ್ಯೂಮ್ಗಳು ಅಂದ್ರೆ ತಿಮಿಂಗಿಲಗಳ ಅದರ ಇಂಟೆಸ್ಟೈನ್ ಇಂದ ಮಾಡಿರ್ತಾರಂತೆ, ಅದರ ಕರುಳಿನಿಂದ. ಆಮೇಲೆ ಬ್ರಾಂಡೆಡ್ ಟಾಯ್ಲೆಟರೀಸ್ ಮತ್ತೆ ಅದರಲ್ಲಿ ಏನಾದ್ರು ಮೋಸ್ಟ್ ಆಫ್ ದಿ ಸಿಂಪಲ್ ರೇಂಜ್ ಅಂಡ್ ಓಕೆ. ರಾಧಾರಾಣಿಸ್ ಬೇಕರಿ ಆಲ್ಸೋ ಸೆಲ್ಸ್ ಎ ಸೆಲೆಕ್ಷನ್ ಆಫ್ ಅದರ್ ಬ್ರಾಂಡ್ಸ್. ಅಂದ್ರೆ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು ಇದೆಲ್ಲ ಐಟಮ್ಸ್ ಗಳನ್ನ ಯೂಸ್ ಮಾಡ್ಬೇಕಾದ್ರೆ.
ಇನ್ನು ಆಹಾರವನ್ನ ಕುಕಿಂಗ್ ಮಾಡೋದು. ಅಂದ್ರೆ ಅಡಿಗೆ ಮನೆ ಅಂದ್ರೆ ಅದು ಒಂದು ಭಗವಂತನ ಒಂದು ಪೂಜಾ ರೂಮಿನ ಎಕ್ಸ್ಟೆನ್ಷನ್ ಅಂತ ತಿಳ್ಕೊಳ್ಬೇಕು. ಯಾಕೆಂದ್ರೆ ಅಲ್ಲಿ ತಯಾರಿಸಿದ ಆಹಾರ ವಸ್ತುಗಳನ್ನ ಭಗವಂತನಿಗೆ ಪ್ರಸಾದಕ್ಕಾಗಿ, ನೈವೇದ್ಯಕ್ಕಾಗಿ ಇಡಲಾಗುತ್ತದೆ. ಮತ್ತೆ ಅಡಿಗೆ ಮನೆಯಲ್ಲಿ ಅಂದ್ರೆ ಆಹಾರವನ್ನು ತಿನ್ನಬಾರದು, ಪ್ರಸಾದವನ್ನ. ಮತ್ತೆ ಭಗವಂತನ ವಿಗ್ರಹಗಳು, ಅರ್ಚಾ ವಿಗ್ರಹಗಳ ಮುಂದೆ ಪ್ರಸಾದವನ್ನು ತಿನ್ನಬಾರದು. ಕೆಲವೊಬ್ಬರ ಮನೆಯಲ್ಲಿ ಏನಿರುತ್ತೆ ಅಂತಂದ್ರೆ ಅಡಿಗೆ ಮನೆ ಮತ್ತೆ ದೇವರದ ಒಂದು ಪೂಜಾ ಸ್ಥಳ ಮತ್ತೆ ಡೈನಿಂಗ್ ಟೇಬಲ್ ಎಲ್ಲ ಒಂದೇ ಕಡೆಗೆ ಇದ್ಬಿಡುತ್ತೆ. ಸೊ ಆವಾಗ ತುಂಬಾ ಕಷ್ಟ ಆಗತ್ತೆ. ಆಗ ಏನ್ ಮಾಡ್ಬೇಕು ಅಂದ್ರೆ ಆ ಡೈಟೀಸ್ ವಿಗ್ರಹ, ಅರ್ಚಾ ವಿಗ್ರಹಕ್ಕೆ ಕರ್ಟನ್ ಹಾಕಬೇಕು ಅಂತ ಇಲ್ಲಿ ಹೇಳಲಾಗಿದೆ. ಯಾವಾಗಲೂ ನಾವು ಅಡಿಗೆ ಮಾಡಬೇಕಾದ್ರೆ ತುಂಬಾ ನಾವು ಯಾವಾಗಲೂ ಯೋಚಿಸ್ತಿರ್ಬೇಕು. ಯಾಕೆಂದ್ರೆ ನಾವು ಮಾಡ್ತಕ್ಕಂಥ ಒಂದು ಪ್ರಸಾದ ಮಾಡ್ತಕ್ಕಂಥದ್ದು ಆ ನೈವೇದ್ಯ ಭಗವಂತನಿಗಾಗಿ ಅಂತ ನಾವು ಇದನ್ನ ಆ ರೀತಿಯ ಒಂದು ವಿಚಾರ ಮಾಡ್ತಾ ಇರ್ಬೇಕು ನಮ್ಮ ಮನಸ್ಸಿನಲ್ಲಿ. ಅಂದ್ರೆ ನಮ್ಮ ಕಾನ್ಶಿಯಸ್ನೆಸ್ ಕ್ಲಿಯರ್ ಆಗಿರ್ಬೇಕು. ಯಾಕೆಂದ್ರೆ ನಾವು ಅಡಿಗೆ ಮಾಡ್ತಾ ಇರೋದು ನಮಗಾಗಲ್ಲ, ನಾವು ಭಗವಂತನಿಗಾಗಿ. ಮತ್ತೆ ಅಡಿಗೆ ಮಾಡುವಾಗ ಶುದ್ಧ ವಸ್ತ್ರಗಳನ್ನ ಧರಿಸಿರಬೇಕು. ಮತ್ತೆ ಯಾರು ಟಾಯ್ಲೆಟ್ಗೆ ಹೋದ್ರೆ ಅಂತ ವಸ್ತ್ರವನ್ನು ಅಡಿಗೆ ಮಾಡುವಾಗ ಬಳಸ್ಲಿಕ್ಕಿಲ್ಲ. ಮತ್ತೆ ಅಡಿಗೆ ಮಾಡುವಾಗ ಅಂದ್ರೆ ತುಂಬಾ ಸ್ವಚ್ಛತೆಯಿಂದ ಇರಬೇಕು. ಸ್ನಾನ ಅಂದ್ರೆ ಯಾರು ಟಾಯ್ಲೆಟ್ಗೆ ಹೋಗಿರ್ತಾರೆ ಅವರು ಸ್ನಾನ ಮಾಡಿಯೇ ಮತ್ತೆ ಅಡಿಗೆ ಮಾಡಬೇಕು. ಮತ್ತೆ ಅಡಿಗೆ ಮನೆಗೆ ಬರುವಾಗ ಅಡಿಗೆ ಕೆಲಸವನ್ನು ಅಂದ್ರೆ ನೈವೇದ್ಯಕ್ಕೆ ಮಾಡ್ಬೇಕಾದಂತ ಕೆಲಸವನ್ನು ಒಳಗ ಕೈಗಳನ್ನು ಚೆನ್ನಾಗಿ ಸೋಪಿನಲ್ಲಿ ತೊಳ್ಕೊಳ್ಬೇಕು. ಅಡಿಗೆ ಅಂದ್ರೆ ನೈವೇದ್ಯ ತಯಾರು ಮಾಡುವಾಗ ಯಾವುದೇ ಪದಾರ್ಥಗಳನ್ನ ಟೇಸ್ಟ್ ನೋಡಬಾರದು. ಮತ್ತೆ ಅಡಿಗೆ ಮನೆಯಲ್ಲಿ ಯಾರು ಕೂಡ ಬಾಯನ್ನು ಮುಕ್ಕಳಿಸಬಾರದು. ಮತ್ತೆ ಯಾವಾಗ ಅಡಿಗೆ ಮಾಡುವಾಗ ಅದರ ಒಂದು ಆಹಾರ ಪದಾರ್ಥದ ಒಂದು ಸ್ಮೆಲ್, ವಾಸನೆ ಕೂಡ ತಕೋಬಾರದು. ಅದರ ರುಚಿಯನ್ನು ಕೂಡ ನೋಡಬಾರದು. ಅಡಿಗೆ ಮಾಡುವಾಗ ಸಪರೇಟ್ ವಸ್ತ್ರವನ್ನ ಇಟ್ಕೊಂಡ್ರೆ ಒಳ್ಳೆಯದು. ಮತ್ತೆ ದೇವರಿಗೆ ಭೋಗ ತಯಾರಿಸುವ ಅಂದ್ರೆ ಒಂದು ಪಾತ್ರೆಗಳು ಬೇರೆ ಇಡಬೇಕು. ಮತ್ತೆ ದೇವರಿಗೆ ಭೋಗ ಕೊಡ್ತಕ್ಕಂತಹ ಒಂದು ಪ್ಲೇಟ್ ಮತ್ತೆ ಕಪ್ಪು ಇದೆಲ್ಲ ಸಪರೇಟ್ ಇಟ್ಕೊಳ್ಬೇಕು. ಮತ್ತೆ ದೇವರಿಗೆ ಭೋಗ ಮಾಡಿದ ಪಾತ್ರೆಗಳನ್ನು ತಿಕ್ಕಲಿಕ್ಕೆ ಅದಕ್ಕೆ ಬೇರೆ ಸ್ಪಾಂಜಿ ಇಟ್ಟಿರಬೇಕು. ನಾವು ಅಂದ್ರೆ ನಮ್ಮ ಪಾತ್ರೆಗಳನ್ನೆಲ್ಲ ಅದೇ ಒಂದು ಸ್ಪಾಂಜಿನಿಂದ ಭಗವಂತನ ಪಾತ್ರೆಗಳನ್ನ ತೊಳೆಯಬಾರದು. ಅದಕ್ಕೆ ಸಪರೇಟ್ ಸ್ಪಾಂಜ್ ಇಟ್ಕೋಬೇಕು. ಮತ್ತೆ ಒಂದು ಪ್ರಸಾದ ಭೋಗ ತಯಾರಿಸೋಕ್ಕಿಂತ ಮುಂಚೆ ಒಂದು ಕಿಚನಿನ ಪ್ಲಾಟ್ಫಾರ್ಮು ಮತ್ತೆ ಕುಕ್ಕರು, ಸಿಂಕು ಇವುಗಳನ್ನೆಲ್ಲ ಚೆನ್ನಾಗಿ ತೊಳೆಯಬೇಕು. ಮತ್ತೆ ಪ್ರಸಾದ ಭೋಗವನ್ನು ತಯಾರಿಸಿದ ನಂತರವೂ ಕೂಡ ಅದನ್ನು ಅಂದ್ರೆ ಶುದ್ಧವಾಗಿ ಇಡಬೇಕು. ಮತ್ತೆ ನೆಲಕ್ಕೆ ಏನಾದ್ರೂ ಈ ವೆಜಿಟೇಬಲ್ಸ್ ಬಿದ್ದರೆ ಅದನ್ನ ತೊಳೆದುಕೊಳ್ಳಬೇಕು. ಮತ್ತೆ ಅದನ್ನ ಕಟ್ ಮಾಡೋದಕ್ಕಿಂತ ಮುಂಚೆ
ಮತ್ತೆ ಅಡಿಗೆ ಮಾಡುವಾಗ ಕೂದಲುಗಳು ಬೀಳದ ಹಾಗೆ ನೋಡ್ಕೊಳ್ಬೇಕು. ಅಂದ್ರೆ ತಲೆಯನ್ನು ಅಂದ್ರೆ ಕವರ್ ಮಾಡ್ಕೊಂಡ್ರೆ ಒಳ್ಳೆಯದು ಕೂದಲನ್ನ. ಇದೆಲ್ಲ ಹೈಜೀನ್ ಅಂದ್ರೆ ಒಂದು ಸ್ವಚ್ಛತೆಯನ್ನ ಕಾಪಾಡ್ಲಿಕ್ಕಾಗಿ. ಈಗ ಅಂದ್ರೆ ಭೋಗವನ್ನು ನಾವು ಭಗವಂತನಿಗೆ ಕೊಡುವಾಗ ಹೇಳಬೇಕಾಗಿದ್ದ ಪ್ರಾರ್ಥನೆಗಳು, ಅದನ್ನು ನಾವು ಒಮ್ಮೆ ಎಲ್ಲ ಒಂದು ಭೋಗ ವಸ್ತುಗಳನ್ನ, ಆಹಾರ ವಸ್ತುಗಳನ್ನ ತಯಾರಿಸಿದಾಗ ಅದನ್ನು ಆ ಒಂದು ಅರ್ಚಾ ವಿಗ್ರಹಕ್ಕೆ ಎಂದೇ, ಅರ್ಚಾ ಮೂರ್ತಿಗಳಿಗೆ ಎಂದೇ ಇಟ್ಟಲಾದ ಪ್ಲೇಟು, ಕಪ್ಪು ಇವುಗಳಲ್ಲಿ ಹಾಕಿಕೊಂಡು ಬರಬೇಕು. ಮತ್ತು ಎಡಗಡೆಯಿಂದ ಅಂದ್ರೆ ಎಡಗೈಯಿಂದ ಬೆಲ್ಲನ್ನು ಬಾರಿಸ್ಕೊಳ್ತಾ ಬರಬೇಕು. ಆಮೇಲೆ ಪ್ರಣಾಮ ಮಂತ್ರಗಳನ್ನು ಹೇಳ್ಕೊಳ್ಬೇಕು. ಅದರಲ್ಲಿ ಗುರು ಪ್ರಣಾಮ ಮಂತ್ರವನ್ನ 3 ಬಾರಿ ಹೇಳ್ಕೊಳ್ಬೇಕು. ಯಾಕೆಂದ್ರೆ ಗುರುವೇ ನಮಗೆ ಎಲ್ಲ ನಾವು ಕೊಟ್ಟ ಇರ್ತಕ್ಕಂತಹ ಭೋಗವನ್ನು ಭಗವಂತನಿಗೆ ತಲುಪಿಸ್ಲಿಕ್ಕೆ ಸಹಾಯ ಮಾಡುವಂತ ಕೇಳ್ಬೇಕು. ಈಗ ಜಯಪತಾಕ ಸ್ವಾಮಿಗಳ ಅಂದ್ರೆ ನಾವು ದೀಕ್ಷೆ ತಗೊಳ್ಳೋದಾದ್ರೆ ಅವರ ಪ್ರಣಾಮ ಮಂತ್ರಗಳನ್ನು ಹೇಳಬೇಕು. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತಿ ಜಯಪತಾಕ ಸ್ವಾಮಿನ್ ಇತಿ ನಾಮಿನೆ ನಮೋ ಆಚಾರ್ಯ ಪಾದಾಯ ನಿತಾಯ ಕೃಪಪ್ರದಾಯನೆ ಗೌರಕಥಾಧಾಮ್ನ ದಯಾನಗರ ಗ್ರಾಮ ತಾರಿಣಿ. ಇದು 3 ಸರಿ ಹೇಳ್ಕೊಳ್ಬೇಕು. ಐ ಆಫರ್ ಮೈ ರೆಸ್ಪೆಕ್ಟ್ಫುಲ್ ಒಬೇಸನ್ಸಸ್ ಅಂಟು ಸ್ಪಿರಿಚುವಲ್ ಮಾಸ್ಟರ್ ಹೂ ಈಸ್ ವೆರಿ ಡಿಯರ್ ಟು ಕೃಷ್ಣ. ನಾನು ಕೃಷ್ಣನಿಗೆ ತೀರ ಹತ್ತಿರವಾದ, ತುಂಬಾ ಹತ್ತಿರದಲ್ಲಿ ನಿಕಟವಾಗಿರ್ತಕ್ಕಂತಹ ನನ್ನ ಗುರುಗಳಿಗೆ ನಾನು ನಮಸ್ಕಾರ ಮಾಡುತ್ತೇನೆ ಮತ್ತು ಅವರ ಪಾದಗಳಲ್ಲಿ ಆಶ್ರಯ ತೆಗೆದುಕೊಂಡಿರ್ತೇನೆ. ಆಮೇಲೆ ಶ್ರೀಲ ಪ್ರಭುಪಾದರ ಪ್ರಣಾಮ ಮಂತ್ರಗಳನ್ನು 3 ಸಾರಿ ಹೇಳಬೇಕು. ಮತ್ತು ಅವರ ಹತ್ರ ನಾವು ಏನ್ ಕೇಳಬೇಕು, ನಮಗೆ ಈ ಭೋಗವನ್ನು ನಮ್ಮ ಭಗವಂತನಿಗೆ ತಲುಪಿಸಲಿಕ್ಕೆ ಸಹಾಯ ಮಾಡಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಬೇಕು. ನಮೋ ಓಂ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಇದನ್ನ 3 ಸಾರಿ ಹೇಳ್ಕೊಳ್ಬೇಕು. ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಇವರಿಗೆ ನಾನು ನನ್ನ ಗೌರವಯುತ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಅವರು ಕೃಷ್ಣನಲ್ಲಿ ಆಶ್ರಯ ತೆಗೆದುಕೊಂಡಿದ್ದಾರೆ, ಭಗವಾನ್ ಕೃಷ್ಣನಲ್ಲಿ ಆಶ್ರಯ ತೆಗೆದುಕೊಂಡಿದ್ದಾರೆ ಮತ್ತು ಅವರು ಭಗವಂತನಿಗೆ ತುಂಬಾ ಪ್ರೀತಿ ಅಂದ್ರೆ ತುಂಬಾ ಅಂದರೆ ವೆರಿ ಡಿಯರ್, ತುಂಬಾ ಅವರಿಗೆ ಹತ್ತಿರದವರು. ಆಮೇಲೆ ನಾವು ಶ್ರೀ ಪ್ರಭುಪಾದರ ಗುರು ಅವರದ್ದು ಮಂತ್ರವನ್ನ ಸರಸ್ವತಿ ಗೋಸ್ವಾಮಿ ಮಹಾರಾಜ್ ಅವರ ಮಂತ್ರವನ್ನು ಹೇಳಬೇಕು. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಸಾರಿ, ಇದನ್ನೇ ಅಂದ್ರೆ ಪ್ರಭುಪಾದರ ಪ್ರಣಾಮ ಮಂತ್ರವನ್ನ 3 ಸಾರಿ ಹೇಳಬೇಕು. 3 ಸಾರಿ ಮೊದಲು ನಮ್ಮ ಗುರು ಮಹಾರಾಜರ ಪ್ರಣಾಮ ಮಂತ್ರ ಹೇಳಬೇಕು. ಅದಾದ ಮೇಲೆ 3 ಸಾರಿ ಶ್ರೀಲ ಪ್ರಭುಪಾದರ ಪ್ರಣಾಮ ಮಂತ್ರವನ್ನು ಹೇಳಬೇಕು. ಅದಾದ ಮೇಲೆ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಪ್ರಾರ್ಥನೆಯನ್ನ ಸಲ್ಲಿಸಬೇಕು. ಅವರ ಅನುಗ್ರಹಕ್ಕಾಗಿ ಬೇಡಿಕೊಳ್ಳಬೇಕು. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೆ ಗೌರತ್ವಿಷೇ ನಮಃ. ಇದನ್ನ 3 ಬಾರಿ ಹೇಳಬೇಕು. ಅಂದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ತುಂಬಾ ಕಾರುಣ್ಯ ಅವತಾರ. ಅವರು ಕೃಷ್ಣ ಚೈತನ್ಯ ಮಹಾಪ್ರಭು ಎಂಬ ಹೆಸರಿನಲ್ಲಿ ಅವರು ಬಂದಿದ್ದಾರೆ. ಅವರು ಅಂದ್ರೆ ಶ್ರೀಮತಿ ರಾಧಾರಾಣಿಯವರ ಒಂದು
ಬಂಗಾರದ ವರ್ಣವನ್ನ ಅವರು ಪಡ್ಕೊಂಡಿದ್ದಾರೆ. ಸೊ ಆ ರೀತಿಯಾದ ಅವರು ಅಂದ್ರೆ ಅವರು ಎಲ್ಲರಿಗೂ ಕೂಡ ಕೃಷ್ಣ ಪ್ರೇಮವನ್ನು ಹಂಚುತ್ತಾರೆ. ಅವರಿಗೆ ನಮ್ಮ ಪೂರ್ಣ ನಮಸ್ಕಾರಗಳು. 3 ಬಾರಿ ಗುರುವಿನ ಒಂದು ಮಂತ್ರ, ಗುರು ಮಹಾರಾಜರ ಮಂತ್ರ, 3 ಬಾರಿ ಶ್ರೀಲ ಪ್ರಭುಪಾದರ ಮಂತ್ರ, ಪ್ರಣಮ ಮಂತ್ರ, ಆಮೇಲೆ 3 ಬಾರಿ ಶ್ರೀ ಕೃಷ್ಣ ಚೈತನ್ಯ ಮಹಾಪ್ರಭುಗಳ ಒಂದು ಪ್ರಾರ್ಥನೆ. ಅದಾದ ಮೇಲೆ ಈಗ ಭಗವಂತ ಕೃಷ್ಣರಿಗೆ ಪ್ರಾರ್ಥನೆ. ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಈ ರೀತಿ 3 ಬಾರಿ ಹೇಳ್ಕೊಳ್ಬೇಕು. ಇದನ್ನ ಪ್ರತಿ ದಿವಸವೂ ಕೂಡ ನಾವು ಭೋಗವನ್ನು ತಯಾರಿಸಿದಾಗ ಕೊಡುವಾಗ ಹೇಳುವುದರಿಂದ ಇದು ತನ್ನಿಂದ ತಾನೇ ಎಲ್ಲರಿಗೂ ಕೂಡ ಪ್ರಾಕ್ಟೀಸ್ ಆಗ್ಬಿಡುತ್ತೆ. ಭಗವಾನ್ ಕೃಷ್ಣನಿಗೆ ನನ್ನ ಗೌರವಯುತವಾದ ನಮಸ್ಕಾರಗಳು. ಅವರು ಭಗವಂತ ಎಲ್ಲರಿಗೂ ಕೂಡ ಅಂದ್ರೆ ಗೌರವ ಮತ್ತೆ ಪೂಜೆಗೆ ಅರ್ಹ ಕೃಷ್ಣನೊಬ್ಬನೇ. ಭಗವಾನ್ ಕೃಷ್ಣನಿಗೆ ಅಂದ್ರೆ ಗೋವುಗಳು ಮತ್ತು ಬ್ರಾಹ್ಮಣರಂದ್ರೆ ತುಂಬಾ ಪ್ರೀತಿ. ಅಂತಹ ಕೃಷ್ಣನಿಗೆ ನಾನು ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ, ಗೌರವಯುತವಾದ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಈ ರೀತಿ ಹೇಳಿ ಆ ಪ್ರಸಾದವನ್ನ ನಾವು ಸ್ವಲ್ಪ ಕಾಲ ಇಡಬೇಕು. ಕಡಿಮೆ ಅಂದರೆ 5 ನಿಮಿಷಗಳ ಕಾಲ ಅದನ್ನು ಇಡಬೇಕು. ಅದನ್ನು ಮುಚ್ಚಿ ಇಡಬೇಕು. ಆಮೇಲೆ ತೆಗೆಯುವಾಗ ಕೂಡ ಅದಕ್ಕೆ ನಾವು ನಮಸ್ಕಾರಗಳನ್ನು ಸಲ್ಲಿಸಬೇಕು. ಪ್ರಸಾದವನ್ನು ಮತ್ತೊಂದು ಪ್ಲೇಟಿಗೆ ಹಾಕಿಕೊಂಡು ಆಮೇಲೆ ಈ ಪ್ರಸಾದದ ಭಗವಂತನಿಗೆ ಅರ್ಪಿಸಿದ ಭೋಗದ ಎಲ್ಲ ಪಾತ್ರೆಗಳನ್ನು ತೊಳೆದುಕೊಳ್ಳಬೇಕು. ಇದಾದ ನಂತರ ನಾವು ಪ್ರಸಾದವನ್ನು ಭಕ್ತರಿಗೆ ಅದನ್ನ ಬಡಿಸಬಹುದು. ಈಗ ಪ್ರಸಾದವನ್ನ ಬಡಿಸುವುದು, ಪ್ರಸಾದವನ್ನ ಇನ್ನೊಬ್ಬರಿಗೆ ಎಲ್ಲರಿಗೂ ಭಕ್ತಾದಿಗಳಿಗೆ ಬಡಿಸುವುದು ಹೇಗೆ? ಇದು ತುಂಬಾ ಮುಖ್ಯವಾದ ಒಂದು ಸಂಸ್ಕಾರ ಮತ್ತು ಸಂಸ್ಕೃತಿ. ಕೃಷ್ಣನಿಗೆ ಮತ್ತು ಆ ಒಂದು ಗುರುವಿಗೆ ಅಂದ್ರೆ ಭಕ್ತರಿಗೆ ಈ ಒಂದು ಪ್ರಸಾದವನ್ನ ಹಂಚಿದಾಗ ಅವರಿಗೆ ತುಂಬಾ ಖುಷಿಯಾಗುತ್ತದೆ. ಮತ್ತೆ ಆ ಪ್ರಸಾದವನ್ನು ಕೂಡ ತುಂಬಾ ಅಂದ್ರೆ ಗೌರವಯುತವಾಗಿ ನಾವು ಅದನ್ನ ಸೇವಿಸಬೇಕು. ಅಂದ್ರೆ ಇಲ್ಲಿ ಅಂದ್ರೆ ಐಡಿಯಲ್ ಮಾತಾಡಕ್ ಹೋದ್ರೆ ಪ್ರಸಾದವನ್ನ ದೀಕ್ಷೆ ತೆಗೆದುಕೊಂಡವರು ಅದನ್ನ ಸರ್ವ್ ಮಾಡಬೇಕು ಐಡಿಯಲಿ. ಮತ್ತೆ ಯಾವಾಗಲೂ ಯಾರು ಪ್ರಸಾದವನ್ನ ಬಡಿಸ್ತಾರೆ ಅವರ ಮನಸ್ಸು, ಅವರ ದೇಹ, ಅವರ ಅಂದ್ರೆ ಹ್ಯಾಬಿಟ್ಸ್ ಇವೆಲ್ಲ ಅಂದ್ರೆ ಮತ್ತೆ ಡ್ರೆಸ್ ಕೂಡ ಅವರ ಅದೆಲ್ಲ ತುಂಬಾ ಗೌರವಯುತವಾಗಿರಬೇಕು. ಮನಸ್ಸು ತುಂಬಾ ಪವಿತ್ರವಾಗಿರಬೇಕು, ಅಷ್ಟು ಕ್ಲೀನ್ ಇರಬೇಕು ಮನಸ್ಸು, ದೇಹ. ಮತ್ತೆ ಕೈಗಳನ್ನ ತುಂಬಾ ಚಕ್ಕವಾಗಿ ಅದನ್ನ ವಾಶ್ ಮಾಡ್ಕೊಂಡಿರ್ಬೇಕು, ತೊಳ್ಕೊಂಡಿರ್ಬೇಕು. ಮತ್ತೆ ಪ್ರಸಾದವನ್ನು ಬಡಿಸುವಾಗ ಶಾಂತವಾಗಿ ಮತ್ತು ತುಂಬಾ ಚೆನ್ನಾಗಿ ಬಡಿಸ್ಬೇಕು. ಅಂದ್ರೆ ಯಾವಾಗಲೂ ಅಂದ್ರೆ ದೊಡ್ಡದಾಗಿ ಮಾತನಾಡುವುದು ಪ್ರಸಾದ ಬಡಿಸುವಾಗ, ಮತ್ತೆ ಸುಮ್ಮನೆ ಶಬ್ದಗಳನ್ನೆಲ್ಲ ಮಾಡೋದು, ಇದೆಲ್ಲ ಮಾಡಬಾರ್ದು. ಅದನ್ನ ಅವಾಯ್ಡ್ ಮಾಡಬೇಕು. ಮತ್ತೆ ಎಲ್ಲ ಅಡಿಗೆಯ ಪ್ರಸಾದದ ಭೋಗವನ್ನ ಅದನ್ನ ಬಡಿಸುವಾಗ ಅದು ಬಿಸಿ ಬಿಸಿಯಾಗಿರ್ಬೇಕು. ಮತ್ತೆ ಅದನ್ನ ಪ್ರಾಪರ್ ಅಂದ್ರೆ ಸರಿಯಾದ ಸಮಯಕ್ಕೆ ತಕ್ಕಂತೆ ಅದನ್ನ ಅಂದ್ರೆ ಸರ್ವ್ ಮಾಡಬೇಕು. ಮತ್ತೆ ಅಡಿಗೆಯಲ್ಲಿ ಮೈಕ್ರೋವೇವ್ ಇದನ್ನ ಬಳಸಬಾರದು, ಇದರಿಂದ ಆರೋಗ್ಯಕ್ಕೆ ತೊಂದರೆ, ಅದಕ್ಕಾಗಿ ಮಾಡಬಾರದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಬಡಿಸುವಾಗ ಒಂದು ಪಾತ್ರೆ, ಇದು ಸೌಟು, ಇದೆಲ್ಲ
ಪ್ಲೇಟ್ ಅನ್ನ ಅಂದ್ರೆ ಡಿವೋಟಿ ಯಾರು ಅದನ್ನ ಪ್ರಸಾದ ಸ್ವೀಕರಿಸ್ತಾರೋ ಅವರ ಪ್ಲೇಟ್ ಅನ್ನ ಅಥವಾ ಅವರ ಕೈ ಊಟ ಮಾಡ್ತಿರೋ ಕೈಯನ್ನ ಅಂದ್ರೆ ಸ್ಪರ್ಶಿಸಬಾರದು. ಒಮ್ಮೆ ಈ ತರ ಏನಾದ್ರೂ ಅವರ ಪ್ಲೇಟಿಗೆ ಅಥವಾ ಕೈಗೆ ಟಚ್ ಆಗಿಬಿಟ್ರೆ ಅದನ್ನ ಮತ್ತೆ ಅದನ್ನ ತೊಳೆದುಕೊಳ್ಳಬೇಕು. ಮತ್ತೆ ಪ್ರಸಾದವನ್ನು ಕೂಡ ನಿಧಾನವಾಗಿ ಒಂದು ಪ್ಲೇಟಿನ ಒಂದು ಎಲ್ಲಿ ಖಾಲಿ ಇರ್ತದೆ ಅಲ್ಲಿ ಹಾಕಬೇಕು. ಮತ್ತೆ ಅಂದ್ರೆ ಉಪ್ಪಿನ ಪದಾರ್ಥಗಳು ಮತ್ತೆ ಸಿಹಿ ಪದಾರ್ಥಗಳನ್ನ ಮಿಕ್ಸ್ ಮಾಡಬಾರ್ದು. ಹಾಕಬೇಕಾದ್ರೆ ಕೂಡ ಅದನ್ನ ನೋಡಬೇಕು, ಯಾವ ತರ ಎಲ್ಲಿ ಇರ್ತದೆ ಅಂತ ನೋಡ್ಕೊಂಡು ಹಾಕಬೇಕು. ಮತ್ತೆ ಯಾವಾಗಲೂ ಪ್ರಸಾದವನ್ನ ನೇರವಾಗಿ ಕೈಗೆ ಕೊಡಬಾರದು. ಅಂದ್ರೆ ಕೆಲವೊಮ್ಮೆ ಮಹಾಪ್ರಸಾದದ ತುಣುಕುಗಳನ್ನು ಕೊಡಬೇಕಾದಾಗ ಆ ರೀತಿ ಮಾಡಬಹುದು. ಆದರೆ ಊಟಕ್ಕಾಗಿ ಬಡಿಸುವಾಗ ಪ್ರಸಾದವನ್ನ ಆ ರೀತಿ ಮಾಡಬಾರದು, ಡೈರೆಕ್ಟ್ ಆಗಿ ಕೈಗೆ ಕೊಡಬಾರದು. ಕೆಲವೊಮ್ಮೆ ಅಂದ್ರೆ ಡ್ರೈ ಸ್ವೀಟ್ಸ್, ಡ್ರೈ ಐಟಮ್ಸ್ ಅದನ್ನೆಲ್ಲ ಬಿಟ್ಟು ಬೇರೆ ಎಲ್ಲ ಪ್ರಸಾದವನ್ನು ಕೂಡ ಚಮಚದಲ್ಲಿಯೇ ಅದೇ ಸರ್ವ್ ಮಾಡಬೇಕಂತೆ. ಮತ್ತೆ ಈ ಉಪ್ಪಿಗೂ ಸೂತ ಚಮಚದಲ್ಲಿ ಹಾಕಬೇಕು ಅಂತ ಇದೆ ಇಲ್ಲಿ. ಮತ್ತೆ ಪ್ರಸಾದವನ್ನು ಬಡಿಸುವಾಗ ಯಾವಾಗಲೂ ಬಲಗೈಯಿಂದನೇ ಬಡಿಸಬೇಕು. ಮತ್ತೆ ಯಾರ ಬಡಿಸ್ತಾರೆ ಅವರು ತಮ್ಮ ಇದನ್ನ ಅಂದ್ರೆ ಕೈಯನ್ನ ಮುಖಕ್ಕೆ ಮುಟ್ಕೊಳ್ಳೋದು, ಇದು ಬಾಯಿಗೆ ಮುಟ್ಕೊಳ್ಳೋದು, ಮೂಗಿಗೆ ಮುಟ್ಕೊಳ್ಳೋದು, ಕಾಲನ್ನು ಮುಟ್ಕೊಳ್ಳೋದು, ತಲೆ ಮುಟ್ಕೊಳ್ಳೋದು ಇದೆಲ್ಲ ಮಾಡಬಾರ್ದು. ಮತ್ತು ಪ್ರಸಾದ ಬಡಿಸುವಾಗ ಆಕಳಿಸಬಾರದು, ಮತ್ತೆ ಸೀನಬಾರದು, ಉಗಳಬಾರದು. ಮತ್ತೆ ಯಾರು ಒಂದು ಸರ್ವ್ ಮಾಡ್ತಾ ಇದ್ದಾರೆ ಅವರ ಪಾತ್ರೆಗಳು ಅದು ಬೇರೆಯವರ ಕಾಲನ್ನು ಮುಟ್ಟಬಾರದು. ಮತ್ತೆ ಯಾವ ಮಹಾಪ್ರಸಾದವನ್ನ ಭಗವಂತನ ಅವರ ಪ್ಲೇಟಿನಿಂದ ಯಾರು ನೇರವಾಗಿ ತೆಗೆದು ತಿನ್ನಬಾರದು. ಅದನ್ನು ಇನ್ನೊಂದು ಪಾತ್ರೆಗೆ ಹಾಕಿ ಆಮೇಲೆ ಪ್ಲೇಟಿಗೆ ಹಾಕಿಕೊಂಡು ಅದನ್ನ ತಿನ್ನಬಹುದು. ಆಮೇಲೆ ಟೆಂಪಲ್ ಅಲ್ಲಿ ಏನು ಅಂತಂದ್ರೆ ಅದ ಸ್ಟ್ಯಾಂಡರ್ಡ್ ಏನು ಕೇಳಿದ್ರೆ ಅಲ್ಲಿ ಅವರ ಡೈಟೀಸ್ನ ಪ್ಲೇಟು ಅದನ್ನ ತೊಳೆದ ಮೇಲೆಯೇ ಮತ್ತೆ ಬೇರೆಯ ಭಕ್ತರು ಪ್ರಸಾದವನ್ನ ಸ್ವೀಕರಿಸಬಹುದು. ಮತ್ತೆ ಅದನ್ನ ಬಡಿಸ್ಲಿಕ್ಕೂ ಕೂಡ ಆರ್ಡರ್ ಉಂಟು. ಮೊದಲು ನೀರನ್ನು ಕೊಡುವುದು, ಆಮೇಲೆ ಅನ್ನ ಮತ್ತೆ ಚಪಾತಿಗಳನ್ನ ಕೊಡುವುದು, ಆಮೇಲೆ ಸ್ವಲ್ಪ ಅಂದ್ರೆ ಬೇರೆ ಬೇರೆ ಅಂದ್ರೆ ದಾಲು, ಪಕೋಡ ಇದೆಲ್ಲ ಕೊಡೋದು, ಸಬ್ಜಿ, ಆಮೇಲೆ ರಾಯ್ತಾ, ಚಟ್ನಿ. ಅದಾದ ಮೇಲೆ ಕೊನೆಯಲ್ಲಿ ಸ್ವೀಟ್ಸ್ ಅಲ್ಲೂ ಕೂಡ ಕಡಿಮೆ ಸ್ವೀಟ್ ಅಂದ್ರೆ ಕಡಿಮೆ ಸ್ವೀಟ್ ಇರ್ತಕ್ಕಂಥದ್ದು ಮೊದಲು, ಆಮೇಲೆ ಹೆಚ್ಚು ಸಿಹಿಯಾಗಿರ್ತಕ್ಕಂಥದ್ದು ಕಡೆಗೆ. ಮತ್ತೆ ಡಿವೋಟೀಸ್ ಒಮ್ಮೆ ಫಿನಿಶ್ ಮಾಡಿದ್ರೆ ಮತ್ತೊಂದು ಸಾರಿ ಸರ್ವ್ ಮಾಡಬೇಕು. ಮತ್ತೆ ಸರ್ವ್ ಮಾಡುವಾಗ ತುಂಬಾ ಉದಾರವಾಗಿ ಅಂದ್ರೆ ಜನರಸ್ ಆಗಿ ಸರ್ವ್ ಮಾಡ್ಬೇಕಾಗತ್ತೆ. ಮತ್ತೆ ತುಂಬಾ ಕೈ ಬಿಚ್ಚಿ ಸರ್ವ್ ಮಾಡ್ಬೇಕಾಗತ್ತೆ. ಮತ್ತೆ ಯಾವಾಗಲೂ ಅಂದ್ರೆ ಡಿವೋಟೀಸ್ ಪ್ಲೇಟು ಯಾವಾಗಲೂ ಖಾಲಿ ಇರಬಾರ್ದು, ಅದರಲ್ಲಿ ಸರ್ವ್ ಮಾಡ್ತಾ ಇರ್ಬೇಕು. ಅವರಿಗೆ ಪ್ರಸಾದ ಸ್ವೀಕರಿಸಿ ಆದಮೇಲೆ ಎಲ್ಲ ಆದಮೇಲೆ ಖಾಲಿ ಇರಬಹುದು. ಅದಕ್ಕಿಂತ ಮುಂಚೆ ಅವರು ಭೋಗ ಸ್ವೀಕರಿಸುವಾಗ, ಪ್ರಸಾದ ಸ್ವೀಕರಿಸುವಾಗ ಖಾಲಿ ಇರಬಾರ್ದು ಪ್ಲೇಟು. ಮತ್ತೆ ಮತ್ತೆ ಅದಕ್ಕೆ
ಭಗವಂತನಿಗೆ ಪ್ರಸಾದ ಕೊಡದೇ ಇದ್ದಿದ್ದು ಅಂದ್ರೆ ನೈವೇದ್ಯ ಆಗದೆ ಇರ್ತಕ್ಕಂಥ ಪ್ರಸಾದವನ್ನ ಕೊಡಬಾರದು. ಅಂದ್ರೆ ಪ್ರಸಾದ ಅಂದ್ರೆ ನೈವೇದ್ಯ ಆದ ವಸ್ತುಗಳನ್ನೇ ಬಡಿಸ್ಬೇಕು. ಮತ್ತೆ ಇಲ್ಲಿ ಸರ್ವಿಂಗ್ ಬಕೆಟ್ಸ್ ಇಂದ ಸರ್ವ್ ಮಾಡಬಹುದು. ಅಂದ್ರೆ ಕೆಲವೊಮ್ಮೆ ಬಕೆಟ್ಗಳು ಇಟ್ಕೊಂಡಿರ್ತಾರೆ ಸರ್ವ್ ಮಾಡ್ಲಿಕ್ಕೆ. ಆ ಬಕೆಟ್ಗಳನ್ನ ನೆಲದಲ್ಲಿ ಎಳ್ಕೊಂಡು ಹೋಗ್ಬಾರ್ದು ಅಂತ ಇದೆ. ಮತ್ತೆ ಪ್ರಸಾದ ಎಲ್ಲ ಜನರಿಗೆ, ಎಲ್ಲ ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕಾರ ಮಾಡಿದ ಮೇಲೆ ಆ ಜಾಗವನ್ನು ಸ್ವಚ್ಛ ಮಾಡಬೇಕು. ಈಗ ಪ್ರಸಾದದ ಒಂದು ಪ್ರೇಯರ್ಗಳು. ಪ್ರಸಾದವನ್ನ ಸ್ವೀಕರಿಸುವಾಗ ಕೂಡ ಭಕ್ತಾದಿಗಳು ಈ ರೀತಿಯಾದ ಒಂದು ಪ್ರಸಾದದ ಪ್ರಾರ್ಥನೆಯನ್ನು ಹೇಳಬೇಕಾಗತ್ತೆ. ಈಗ ಮಹಾಪ್ರಸಾದೆ ಗೋವಿಂದೇ ನಾಮ ಬ್ರಹ್ಮಣಿ ವೈಷ್ಣವೇ ಸ್ವಲ್ಪ ಪುಣ್ಯಾವತಾಮ್ರಾಜನ್ ವಿಶ್ವಾಸೋ ನೈವ ಜಾಯತೆ. ಇದನ್ನ ಹೇಳ್ಕೊಂಡೇ ತಿನ್ಬೇಕು. ಅಂದ್ರೆ ರಾಜ ಯಾರ ಹತ್ರ ಎಷ್ಟು ಪುಣ್ಯ ಕಾರ್ಯಗಳು ಇರುತ್ತವೆ, ಮತ್ತೆ ಅವರಿಗೆ ಹೆಚ್ಚಿನ ಒಂದು ಶ್ರದ್ಧೆ ಇರುತ್ತೆ ಮಹಾಪ್ರಸಾದದ ಮೇಲೆ. ಶ್ರೀ ಗೋವಿಂದ ಮತ್ತೆ ಒಂದು ಭಗವಂತನ ಪುಣ್ಯನಾಮದಲ್ಲಿ ಅವರು ಮತ್ತೊಮ್ಮೆ ಅವರಿಗೆ ಜನ್ಮ ಇಲ್ಲ. ಅಂದ್ರೆ ಯಾರು ತುಂಬಾ ಭಕ್ತಿ ಪುಣ್ಯವನ್ನು ಮಾಡಿದ್ದಾರೆ, ಯಾರಿಗೆ ಮಹಾಪ್ರಸಾದದ ಮೇಲೆ ಗೌರವ, ಶ್ರದ್ಧೆ ಮತ್ತು ಗೋವಿಂದನ ಆ ಒಂದು ಪವಿತ್ರ ನಾಮಗಳಲ್ಲಿ ಯಾರು ಶ್ರದ್ಧೆ ಇಟ್ಟಿದ್ದಾರೆ ಅವರು ಮತ್ತೊಮ್ಮೆ ಈ ಜನ್ಮ ಇದರ ಪಡೆಯುವುದಿಲ್ಲ. ಅಂದ್ರೆ ಮಹಾಪ್ರಸಾದವನ್ನು ಸ್ವೀಕಾರ ಅದರಲ್ಲಿ ಶ್ರದ್ಧೆ ಇಟ್ಟು ಸ್ವೀಕಾರ ಮಾಡಿದರೆ ಮತ್ತೆ ಪುನರ್ಜನ್ಮ ಇರುವುದಿಲ್ಲ. ಪ್ರಸಾದ ಸೇವೆಯ ಮಂತ್ರ. ಶರೀರ ಅವಿದ್ಯ ಜಾಲ ಜಡೇಂದ್ರಿಯ ಹೇ ಕಾಲ ವಿಷಯ ಸಾಗರೆ ತಾರಾ ಮಧ್ಯೆ ಜಿಹ್ವಾ ಅತಿ ಲೋಭಮಯಿ ಸುದುರ್ಮತಿ ತಾಕೆ ಜೇತ ಕಠಿಣ ಸಂಸಾರೆ ಕೃಷ್ಣ ಬಡಾ ದಯಾಮಯ ಕಾರಿಬಾರೆ ಜಿಹ್ವ ಜಯ ಸ್ವಪ್ರಸಾದಾನ್ನ ದಿಲಾಬಾಯಿ ಸ್ಯೈ ಅನ್ನಾಮೃತ ಪಾವೋ ರಾಧಾ ಕೃಷ್ಣ ಗುಣ ಗಾವೋ ಪ್ರೇಮೇದ ಕೋ ಚೈತನ್ಯ ನಿತಾಯಿ. ಅಂದ್ರೆ ಇದರ ಅರ್ಥ ಏನಂದ್ರೆ, ಇದು ಈ ಒಂದು ಭಗವಂತ ಈ ಒಂದು ಐಹಿಕ ಶರೀರ ಅದು ಅಜ್ಞಾನದ ಮುದ್ದೆ, ಮತ್ತೆ ಈ ಇಂದ್ರಿಯಗಳು ಅವು ಸಾವಿಗೆ ಒಂದು ರೀತಿಯಾದ ದಾರಿ. ಹೇಗೋ ನಾನೀಗ ಈ ಐಹಿಕ ಪ್ರಪಂಚದ ಒಂದು ಐಹಿಕ ಸಂಸಾರದ ಒಂದು ಇಂದ್ರಿಯ ಭೋಗದ ಸಾಗರದಲ್ಲಿ ನಾನು ಅಜ್ಞಾನ ಸಾಗರದಲ್ಲಿ ನಾನು ಬಿದ್ದು ಹೋಗಿದ್ದೇನೆ. ಮತ್ತು ಎಲ್ಲ ಇಂದ್ರಿಯಗಳಲ್ಲಿ ಈ ನಾಲಿಗೆ ಹೇಳೋದೇ ತುಂಬಾ ಕಠಿಣವಾದದ್ದು. ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಈ ಜಗತ್ತಲ್ಲಿ ಅಂದ್ರೆ ಈ ಐಹಿಕ ಜಗತ್ತಲ್ಲಿ ನಾಲಿಗೆಯನ್ನ ಗೆಲ್ಲುವುದು ಬಹಳ ಕಷ್ಟ. ಆದರೆ ಭಗವಾನ್ ಕೃಷ್ಣ ನೀನು ಬಹಳ ಕರುಣಾಮಯಿ, ನಮಗೆ ನೀನು ಒಳ್ಳೆಯ ಪ್ರಸಾದವನ್ನು ಕೊಡ್ತಾ ಇದೀಯ. ಅದರಿಂದ ನಾವು ನಮ್ಮ ನಾಲಿಗೆಯನ್ನು ಕಂಟ್ರೋಲಿಗೆ ತರಬಹುದು, ಹತೋಟಿಗೆ ತರಬಹುದು. ನಾವು ಈ ಒಂದು ಪ್ರಸಾದವನ್ನ ತೆಗೆದುಕೊಂಡು ಮತ್ತೆ ಕೃಷ್ಣ ಮತ್ತೆ ರಾಧಾ ಇವರಿಗೆ ಇದರಿಂದ ಸಂತೃಪ್ತಿಯಾಗಲಿ ಅಂತ ಬೇಡ್ತೇವೆ. ಆಲ್ಸೋ ಚೈತನ್ಯ ಮಹಾಪ್ರಭುಗಳಿಗೆ ಮತ್ತು ನಿತ್ಯಾನಂದ ಪ್ರಭುಗಳ ಅನುಗ್ರಹವನ್ನ ನಾವು ಬೇಡ್ತೇವೆ. ಅಂದ್ರೆ ಇಷ್ಟು ಹೇಳಿಕೊಂಡು ನಾವು ಪ್ರಸಾದದ ಆಹಾರವನ್ನ ನಾವು ಸೇವಿಸಬೇಕು. ಮತ್ತೆ ಪ್ರಸಾದನ ಸ್ವೀಕರಿಸುವುದರ ಬಗ್ಗೆ ಇನ್ನು ಸ್ವಲ್ಪ ಮುಂದಿನದ ಕೆಲವೊಂದು ಹೇಳ್ತಾ ಇದ್ದಾರೆ. ಯಾವಾಗಲೂ ನಾವು ಪ್ರಸಾದವನ್ನೇ ತಿನ್ನಬೇಕು. ಪ್ರಸಾದವನ್ನಲ್ಲದೆ ಬೇರೆ ಏನನ್ನು ಕೂಡ ತಿನ್ನಬಾರದು. ಪ್ರಸಾದ ಅಂದ್ರೆ ಏನು? ಅದು ಭಗವಾನ್ ಕೃಷ್ಣನಿಗೆ ಭಕ್ತಿಯಿಂದ
ಮತ್ತು ಗೌರವದಿಂದ ಕೊಟ್ಟಿರ್ತಕ್ಕಂತಹದು. ಮತ್ತೆ ಯಾವಾಗ್ಲೂ ಒಬ್ಬ ವ್ಯಕ್ತಿ ಏನನ್ನು ಸೇವಿಸ್ಬೇಕು ಅಂದ್ರೆ ಪ್ರಸಾದ ಅಂದ್ರೆ ಭಕ್ತರು ತಯಾರು ಮಾಡಿದ ಪ್ರಸಾದ ಮತ್ತು ಭಗವಂತನಿಗೆ ಅರ್ಪಿತವಾದ ಪ್ರಸಾದ ಮತ್ತು ಭಕ್ತಾದಿಗಳಿಂದ ಅದು ಬಡಿಸಲ್ಪಡ್ತಕ್ಕಂತಹ ಆಹಾರ ವಸ್ತುಗಳು, ಇದನ್ನ ನಾವು ಸ್ವೀಕಾರ ಮಾಡಬೇಕು. ಮತ್ತೆ ಯಾವಾಗ್ಲೂ ಅಭಕ್ತರು ಮಾಡಿದ ಅಡಿಗೆಯನ್ನ ತಿನ್ನಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅನ್ಲೆಸ್ ವೆನ್ ನೆಸೆಸರಿ ಫಾರ್ ಪ್ರೀಚಿಂಗ್ ಆರ್ ಸರ್ವಿಸ್, ಅಂದ್ರೆ ಕೆಲವೊಂದು ಅನ್ಅವಾಯ್ಡಬಲ್ ಸಿಚುವೇಶನ್, ಅದು ಬಿಟ್ರೆ ಯಾವಾಗಲೂ ಕೂಡ ನಾವು ಭಕ್ತರು ತಯಾರಿಸಿದ ಆಹಾರವನ್ನೇ ಸ್ವೀಕರಿಸಬೇಕು, ಆ ನೈವೇದ್ಯವನ್ನೇ ಸ್ವೀಕರಿಸಬೇಕು. ಆಮೇಲೆ ಚಾಕ್ಲೇಟ್ಸ್, ಐಸ್ ಕ್ರೀಮ್, ಚಿಪ್ಸ್, ಬಿಸ್ಕಿಟ್ಸ್, ಕೋಲ್ಡ್ ಡ್ರಿಂಕ್ಸ್, ಬ್ರೆಡ್, ಇವನ್ನೆಲ್ಲ ಸಾಧ್ಯವಾದ್ರೆ ಈ ಐಟಮ್ನೆಲ್ಲ ಮನೆಯಲ್ಲೇ ಮಾಡ್ಕೊಳ್ಬೇಕು. ಮತ್ತೆ ಡಿವೋಟಿ ಯಾರಾದ್ರೂ ಅತಿಥಿಗಳಾಗಿ ಬಂದ್ರೆ ಅವರಿಗೆ ಮನೆಯಲ್ಲಿ ಮಾಡಿದ ಒಂದು ಆಹಾರ ಪದಾರ್ಥಗಳು ಭಗವಂತನಿಗೆ ಕೊಟ್ಟಿದ್ದು, ಅಂದ್ರೆ ನಿಂಬೆ ಜ್ಯೂಸು, ಫ್ರೂಟ್ ಜ್ಯೂಸು, ಇದೆಲ್ಲ ಮನೆಯಲ್ಲೇ ತಯಾರು ಮಾಡಿ ಕೊಡಬೇಕು. ಭಗವಂತನಿಗೆ ಅರ್ಪಿಸಿ ಅದನ್ನ ಕೊಡಬಹುದು. ಆದ್ರೆ ಕೆಲವೊಮ್ಮೆ ಅಂದ್ರೆ ಪ್ರಯಾಣ ಮಾಡುವಾಗ ಅನಿವಾರ್ಯ ಸಂದರ್ಭಗಳಲ್ಲಿ ಏನಾದ್ರೂ ಹೊರಗಿನ ಐಟಮ್ಸ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಮಾಡಬಹುದು, ಆದ್ರೆ ಆದಷ್ಟು ಅವಾಯ್ಡ್ ಮಾಡಬೇಕು. ಒಮ್ಮೆ ಪ್ರಸಾದ ಕಡಿಮೆ ಬಿದ್ದಲ್ಲಿ ಅಂದ್ರೆ ಮತ್ತೆ ನಟ್ಸ್ ಮತ್ತೆ ಹಾಲು ಇದನ್ನೆಲ್ಲ ತಕೊಳ್ಬಹುದು. ಅಂದ್ರೆ ಇದು ಎಲ್ಲ ಟ್ರಾವೆಲ್ ಮಾಡುವಾಗ, ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾವೆಲ್ ಮಾಡುವಾಗ ಬಹಳ ದೂರದವರೆಗೆ, ಆವಾಗ ಅಂದ್ರೆ ಸರ್ಕಮ್ಸ್ಟೆನ್ಸ್ ಅಂತ ಪರಿಸ್ಥಿತಿ ಒಳಗೆ ಕೆಲವೊಮ್ಮೆ ಏನೋ ಪ್ರಸಾದ ಸಿಕ್ಕದೇ ಇರಬಹುದು. ಆದ್ರೆ ನಾವು ಹೆಚ್ಚಿನ ಅಂದ್ರೆ ಯಾತ್ರೆಗಳಲ್ಲಿ ಹೋದಾಗ ನಮ್ಗೆ ಮಧ್ಯದಲ್ಲಿ ನಮ್ಗೆ ಅಲ್ಲಿ ಪ್ರಸಾದದ ಆಹಾರವೇ ನಮಗೆ ಸಪ್ಲೈ ಆಗತ್ತೆ. ಪ್ರಯಾಣ ಮಾಡುವಾಗಲೂ ಕೂಡ ಅಂತ ವ್ಯವಸ್ಥೆಗಳನ್ನ ಮಾಡ್ತಾರೆ. ಕೆಲವೊಮ್ಮೆ ತುಂಬಾ ಅನಿವಾರ್ಯ ಸಂದರ್ಭದಲ್ಲಿ ಏನಾಗ್ಬೋದು, ಕೆಲವೊಮ್ಮೆ ಇಂತಹ ಸಂದರ್ಭ ಬರಬಹುದು, ಹೋಟೆಲಿಗೆ ಹೋಗ್ತಕ್ಕಂಥ ಸಂದರ್ಭ ಬರಬಹುದು. ಆದ್ರೆ ಏನೋ ಒಂದು ತುಂಬಾ ರೇರ್ ಸಿಚುವೇಶನ್ ನಲ್ಲಿ ಆವಾಗ ಪ್ಯೂರ್ ವೆಜಿಟೇರಿಯನ್ ಅಂದ್ರೆ ಶುದ್ಧ ಶಾಕಾಹಾರದ ಆ ಒಂದು ಹೋಟೆಲ್ನಲ್ಲಿ ಕೂಡ ತಿನ್ನುವಂತ ಅಷ್ಟೇ ಒಂದು ಅನಿವಾರ್ಯ ಸಂದರ್ಭ, ಅವಾಗ ವೆಜಿಟೇರಿಯನ್ ಹೋಟೆಲ್ ನಲ್ಲಿ ತಗೋಬೇಕು ಅಂತ ಹೇಳ್ತಿದ್ರೆ. ಮತ್ತೆ ಯಾವಾಗ್ಲೂ ಅಲ್ಲಿ ಕೂಡ ನಾವು ಒಂದು ಆನಿಯನ್ ಗಾರ್ಲಿಕ್ ಅಂದ್ರೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತೆ ಎಗ್ ಇಂಥ ಐಟಮ್ಸ್ ನ ತಕೊಳ್ಳೇಬಾರ್ದು. ಯಾವಾಗಲೂ ಸಾತ್ವಿಕ ಒಂದು ಪ್ರಸಾದದ ಐಟಮ್ ಅನ್ನೇ ಸೇವಿಸಬೇಕು. ಮತ್ತೆ ರಾಜಸಿಕ ಆಹಾರಗಳನ್ನ ಅಂದ್ರೆ ಸೇವಿಸಬಾರ್ದು. ಈ ರಾಜಸಿಕ ಆಹಾರ ಅಂದ್ರೆ ಏನು ಅಂದ್ರೆ ತುಂಬಾ ಸ್ಪೈಸಿ, ತುಂಬಾ ಎಣ್ಣೆ, ತುಂಬಾ ಖಾರ, ತುಂಬಾ ಅಂದ್ರೆ ರಿಚ್ ಫುಡ್ಸ್, ಇದು ರಾಜಸಿಕ ಆಹಾರಗಳು. ಅದನ್ನ ನಾವು ಸ್ವೀಕರಿಸಬಾರದು. ಯಾವಾಗ್ಲೂ ಪ್ರಸಾದವನ್ನ ವೇಸ್ಟ್ ಮಾಡಬಾರದು. ಕೇಳ್ಕೊ, ಪ್ರಸಾದ ವೇಸ್ಟ್ ಮಾಡಬಾರ್ದು. ಮತ್ತೆ ಪ್ರಸಾದವನ್ನ ಹೆಚ್ಚಿದ್ದರೆ ಮೊದ್ಲೇ ನಮ್ಗೆ ಹೆಚ್ಚಾಯ್ತು ಅಂತ ಹಾಕಿದರೆ ಪ್ರಸಾದವನ್ನ, ಅದನ್ನ ಇನ್ನೊಬ್ಬರ ಪ್ಲೇಟಿಗೆ ಹಾಕಬಹುದು. ಬೇರೆಯವರ ಹಾಕಿದ್ದನ್ನ ನಾವು ಒಮ್ಮೆ ಇದನ್ನ ಚೂರು ಕೂಡ ವೇಸ್ಟ್ ಮಾಡಬಾರ್ದು. ಕೇಳಿಸ್ಕೋದ್ರುವ
ಆಮೇಲೆ ನಾವು ಆ ಪ್ರಸಾದವನ್ನು ಸೇವಿಸುವುದಕ್ಕಿಂತ ಮುಂಚೆ ನಾವು ಪ್ರಸಾದದ ಮೇಲೆ ನೋಡ್ಬೇಕು. ನಾವು ಒಮ್ಮೆ ಅದನ್ನ ನಾವು ಕಣ್ಣಿನಿಂದ ನೋಡಬೇಕು, ಮತ್ತೆ ಅದಕ್ಕೆ ನಾವು ಗೌರವವನ್ನು ಸಮರ್ಪಿಸಬೇಕು. ಮತ್ತೆ ಆ ಪ್ರಸಾದವನ್ನು ನೋಡಿದಾಗ ಮತ್ತೆ ನಾವು ಭಗವಂತನ ಅನುಗ್ರಹಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ನಾವು ಯಾವಾಗಲೂ ಪ್ರಸಾದವನ್ನ ಅದನ್ನ ಸ್ವೀಕರಿಸುವಾಗ ನಮ್ಮ ಒಂದು ಪ್ರಜ್ಞೆ ಹೇಗಿರ್ಬೇಕು ಕೇಳಿದರೆ, ಇದು ಕೃಷ್ಣನ ಕರುಣೆ, ಮರ್ಸಿ. ಕೇಳು, ಕೇಳಿಸ್ಕೊಳ್ರ ಇಲ್ಲಿ. ಇದು ಕೃಷ್ಣನ್ ಕರುಣೆ, ಇದು ಕೃಷ್ಣ ಒಂದ್ ತುತ್ತು ಕೊಟ್ಟಿರೋದು, ನಾವು ತಿನ್ಬೇಕು ಅನ್ಬೇಕಂತೆ, ವೇಸ್ಟ್ ಮಾಡ್ಬಾರ್ದಂತೆ. ಫಸ್ಟ್ ನೋಡ್ಬೇಕಂತೆ, ಇಷ್ಟ ಮನಗ್ ತೆಗಿ ಅನ್ಬೇಕಂತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಅಂದ್ರೆ ಪ್ರಸಾದ ಬೇರೆಯಲ್ಲ, ಭಗವಂತ ಬೇರೆಯಲ್ಲ. ಹಾಗಾಗಿ ನಾವು ಪ್ರಸಾದದ ಮೇಲೆ ತುಂಬಾ ಅಂದ್ರೆ ನಾವು ಕೇರ್ಫುಲ್ ಆಗಿ, ಮತ್ತೆ ನಾವು ಆ ಒಂದು ಕಾನ್ಶಿಯಸ್ನೆಸ್ ನಮ್ಮದು ಅದನ್ನು ಸ್ವೀಕರಿಸುವಾಗ ತುಂಬಾ ಮುಖ್ಯವಾದದ್ದು. ನಾವು ಇಷ್ಟು ತಿಳ್ಕೊಂಡಿದ್ವಿ ಅಂದ್ರೆ ಕೇಳಿದ್ದೇವೆ, ಭಗವಂತನ ನಾಮ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಅದೇ ರೀತಿ ಇಲ್ಲಿ ಪ್ರಸಾದ ಬೇರೆಯಲ್ಲ, ಭಗವಂತ ಬೇರೆಯಲ್ಲ. ಆದ್ದರಿಂದ ಪ್ರಸಾದ ಸೇವನೆ ಮಾಡುವಾಗ ನಾವು ಸೈಲೆಂಟ್ ಆಗಿರಬೇಕು, ಅಂದ್ರೆ ನಿಶ್ಶಬ್ದವಾಗಿ ಸ್ವೀಕರಿಸಬೇಕು. ಅಂದ್ರೆ ಕೆಲವೊಮ್ಮೆ ಪ್ರೀಚಿಂಗ್ ಮಾಡುವಾಗ ಬಿಟ್ಟು ಬೇರೆ ಎಲ್ಲ ಸಂದರ್ಭ ಪ್ರಸಾದ ಸ್ವೀಕರಿಸುವಾಗ ನಾವು ನಿಶ್ಶಬ್ದವಾಗಿರ್ಬೇಕು. ಆದರೆ ಪ್ರಸಾದ ಸ್ವೀಕರಿಸುವಾಗ ನಾವು ಅಂದ್ರೆ ಭಗವಂತನ ಬಗ್ಗೆ ಲೆಕ್ಚರ್ ಕೇಳಬಹುದು ಅಂತ ಹೇಳಿ. ಹಿಯರಿಂಗ್ ಎ ಲೆಕ್ಚರ್ ಅಟ್ ದಿಸ್ ಟೈಮ್ ಈಸ್ ಆಲ್ಸೋ ಬೆನಿಫಿಷಿಯಲ್. ಆಮೇಲೆ ಮನೆಗೆ ಅತಿಥಿಗಳು ಬಂದಾಗ ಏನ್ ಮಾಡೋದು, ಅಂದ್ರೆ ಭೋಗ, ಅದನ್ನ ಮನೆಯಲ್ಲಿ ಇರ್ತಕ್ಕಂತಹ ವಿಗ್ರಹ, ಅರ್ಚಾ ವಿಗ್ರಹ, ಅದಕ್ಕೆ ಆಫರ್ ಮಾಡಿದ್ದ ಅದು ಪ್ರಸಾದ, ಅದು ಮಹಾಪ್ರಸಾದವಾಗುತ್ತೆ. ಮತ್ತೆ ಅದನ್ನೇ ಎಲ್ಲರಿಗೂ ಕೂಡ ನಾವು ಸಣ್ಣ ಸಣ್ಣ ಸ್ವಲ್ಪ ಸ್ವಲ್ಪ ಎಲ್ಲರಿಗೂ ಹಂಚಬಹುದು. ಆಮೇಲೆ ಯಾವಾಗ ಸೀನಿಯರ್ ಡಿವೋಟಿಸ್ ಇರ್ತಾರೆ, ಹಿರಿಯ ಭಕ್ತರಿರ್ತಾರೆ, ಹಿರಿಯ ವೈಷ್ಣವರಿರ್ತಾರೆ, ಆಗ ನಾವು ತುಂಬಾ ಅಂದ್ರೆ ಪೇಷನ್ಸ್ ಇಂದ ನಾವು ಕಾಯ್ಬೇಕು. ಅಂದ್ರೆ ಅವರು ಪ್ರಸಾದವನ್ನು ಸೇವಿಸುವುದನ್ನು ಶುರು ಮಾಡಿದ ಮೇಲೆ ನಾವು ಅದನ್ನ ಪ್ರಸಾದ ಸ್ವೀಕರಿಸಲಿಕ್ಕೆ ಪ್ರಾರಂಭ ಮಾಡಬೇಕು. ಅನ್ಲೆಸ್ ವಿ ಆರ್ ಟೋಲ್ಡ್ ಅದರ್ವೈಸ್. ಅಂದ್ರೆ ಹಿರಿಯ ಭಕ್ತರು ಪ್ರಸಾದ ಅದನ್ನ ಸೇವನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ನಾವು ಕೂಡ ಮಾಡಬೇಕು, ಅದಕ್ಕಿಂತ ಮುಂಚೆ ಅಲ್ಲ. ಮತ್ತೆ ನಾವು ಪ್ರಸಾದವನ್ನು ಸೇವನೆ ಮಾಡ್ತಕ್ಕಂತ ಜಾಗ ತುಂಬಾ ಸ್ವಚ್ಛವಾಗಿರಬೇಕು, ಅಂದ್ರೆ ಸ್ಪೇಸಿಯಸ್ ಇರಬೇಕು, ಅಂದ್ರೆ ಶಾಂತವಾದ ವಾತಾವರಣದಲ್ಲಿರಬೇಕು. ಮತ್ತೆ ನಾವು ಈ ಪ್ರಸಾದವನ್ನೆಲ್ಲ ನಾವು ಒಂದು ವೆಹಿಕಲ್, ಅಂದ್ರೆ ನಾವು ಪ್ರಯಾಣ ಮಾಡುವಾಗ ಅದರಲ್ಲಿ ವೆಹಿಕಲ್ ಅಲ್ಲಿ ಕೂತು ತಿನ್ನಬಾರ್ದು, ಅವಾಯ್ಡ್ ಮಾಡಬೇಕು. ಆದ್ರೆ ಕೆಲವೊಮ್ಮೆ ಯಾತ್ರೆಯಲ್ಲಿ ಇದು ಅನಿವಾರ್ಯ ಆಗಬಹುದು. ಅಂದ್ರೆ ಈ ಪ್ರಸಾದವನ್ನ ನಾವು ರಸ್ತೆಯಲ್ಲಿ ಹೋಗ್ತಾ ಎಲ್ಲ ತಿನ್ನೋದು, ಜನರ ಮುಂದೆ ಎಲ್ಲ ತಿನ್ನೋದು, ಈ ತರ ಎಲ್ಲ ಮಾಡಬಾರ್ದು. ಅಂದ್ರೆ ಒಮ್ಮೆ ಮೆರವಣಿಗೆಯಲ್ಲಿ ಹೋಗ್ಬೇಕಾದ್ರೆ ನಾವು ಹೋಗ್ತಾ ಇರ್ತೇವೆ, ಅಲ್ಲಿ ಕೂಡ ತಿನ್ಬಾರ್ದು, ರಸ್ತೆ ಮೇಲೆ ತಿನ್ಬಾರ್ದು ಅಂತ ಇದೆ. ಅಂದ್ರೆ ಯಾವಾಗ್ಲೂ ಹೆಚ್ಚಾಗಿ ಎಷ್ಟು ಸಾಧ್ಯವೋ ಅಷ್ಟು ನಾವು ಪ್ರಸಾದವನ್ನ ಒಂದು ಪ್ಲೇಸ್ ಅಲ್ಲಿ ಇಟ್ಕೊಂಡು ತಿನ್ಬೇಕು. ಎಲ್ಲರೂ ಒಟ್ಟಿಗೆ, ಅಂದ್ರೆ ಎಲ್ಲಿ ಪ್ರಸಾದ ತಿಂತಾರೆ ಅಲ್ಲೇ ತಿನ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಾವು ಆಹಾರವನ್ನ, ಆ ಪ್ರಸಾದದ ಆಹಾರವನ್ನು ಸೇವಿಸುವಾಗಲೂ ಕೂಡ ನಾವು ಸ್ವಚ್ಛತೆಯನ್ನ ಕಾಪಾಡಿಕೊಂಡು ಬರಬೇಕು. ಕೈ ಕಾಲುಗಳ ಮತ್ತೆ ಅದು
ಮುಖ ಬಾಯಿ ಇದನ್ನೆಲ್ಲ ತೊಳ್ಕೊಂಡಿರ್ಬೇಕು. ಮತ್ತೆ ಶಿಖ ಅದನ್ನ ಕಟ್ಟಿಕೊಂಡಿರ್ಬೇಕು. ಮತ್ತೆ ಕಾಲಲ್ಲಿ ಪಾದರಕ್ಷೆ ತೊಟ್ಟಿರಬಾರದು. ಮತ್ತೆ ಈ ಪ್ರಸಾದವನ್ನ ಬಲಗೈಯಿಂದ ಮಾತ್ರ ತಿನ್ನಬೇಕು. ಮತ್ತೆ ನಾವು ಪ್ರಸಾದ ತಿನ್ನುವಾಗ ಮತ್ತೆ ಅದನ್ನ ಆ ಬಲಗೈಯನ್ನು ಇನ್ಯಾವುದಕ್ಕೂ ಕೂಡ ನಾವು ಸ್ಪರ್ಶ ಮಾಡಬಾರ್ದು. ಕಾಲನ್ನ ಚಾಚಿಕೊಂಡು ಪ್ರಸಾದವನ್ನ ತಿನ್ನಬಾರದು. ಕಾಲನ್ನ ಒಂದು ಕಾಲಿಗೆ ಮತ್ತೊಂದು ಕಾಲಿಗೆ ಕ್ರಾಸ್ ಇಟ್ಕೊಂಡು ತಿನ್ಬಹುದು. ಮತ್ತೆ ಕೆಲವರು ಪ್ಲೇಟ್ ಅನ್ನ ತೊಡೆಯ ಮೇಲೆ ಇಟ್ಕೊಂಡು ತಿಂತಾರೆ. ಅದು ಪ್ರಸಾದ ಸೇವನೆ, ಅದು ಸರಿಯಲ್ಲ ಅಂತ ಹಾಕಿದ್ದಾರೆ. ಆಯುರ್ವೇದದ ಪ್ರಕಾರ ನಾವು ಅಂದ್ರೆ ನೆಲದ ಮೇಲೆ ಕೂತುಕೊಂಡು ಪ್ರಸಾದ ಸೇವನೆ ಮಾಡೋದು, ಮತ್ತೆ ನಾವು ಕಾಲನ್ನ ಆಚೀಚೆಗೆ ಹಾಕೊಂಡು ಮಾಡೋದು, ಅದು ನಮ್ಮ ಅಂದ್ರೆ ಆ ಪಚನಕ್ಕೆ ಅದು ತುಂಬಾ ಸುಲಭ ಆಗತ್ತೆ ಅಂತ ಹೇಳಿ ಆಯುರ್ವೇದ ಹೇಳುತ್ತೆ. ಯಾರಿಗೆ ನೆಲಕ್ಕೆ ಕೂತ್ಕೊಂಡು ಇನ್ನು ಪ್ರಸಾದ ಸೇವನೆ ಮಾಡ್ಲಿಕ್ಕೆ ಆಗಲ್ಲ, ಅವರು ಟೇಬಲ್ ಊಟ ಮಾಡಬಹುದು. ಮತ್ತೆ ಬೆಳಿಗ್ಗೆ ಮುಂಚೆ ಸೂರ್ಯ ಉದಯ ಆಗುವಾಗ ಅಥವಾ ಸೂರ್ಯ ಅಂದ್ರೆ ಅಸ್ತ ಆಗುವಾಗ ಮತ್ತೆ ಆಹಾರ ಸೇವನೆ ಅಂದ್ರೆ ಪ್ರಸಾದ ಸೇವನೆ ಮಾಡಬಾರ್ದು. ಸ್ನಾನ ಮಾಡುವ ಮುಂಚೆ ಅಥವಾ ಗಾಯತ್ರಿ ಮಂತ್ರ ಹೇಳುವ ಮುಂಚೆ ಅಥವಾ ಭಗವಂತನ ಬೆಳಿಗ್ಗೆ ಒಂದು ಭಗವಂತನ ಪೂಜೆ ಮಾಡುವ ಮುಂಚೆ ಪ್ರಸಾದ ಸೇವನೆ ಮಾಡಬಾರ್ದು ಅಂತ ಇದೆ. ಮತ್ತೆ ಹಿಂದಿನ ಆಹಾರ ಅದು ಜೀರ್ಣವಾಗದೆ ಈ ಮೊದಲು ಊಟ ಮಾಡಿದ ಆಹಾರ ಹಿಂದಿನ ಬೆಳಿಗ್ಗೆ ಅಥವಾ ಊಟ ಮಾಡಿದ ಆಹಾರ ಇನ್ನು ಜೀರ್ಣ ಆಗ್ಲಿಲ್ಲ ಅಂದ್ರೆ ಆವಾಗ ಕೂಡ ಊಟವನ್ನ ಮಾಡಬಾರ್ದು. ಅಂದ್ರೆ ಪ್ರಾಪರ್ಲಿ ಡೈಜೆಸ್ಟ್ ಆದ್ಮೇಲೆ ಈ ಊಟ ಮಾಡ್ಬೇಕು ಪ್ರಸಾದನ್ನ ಅಂತ ಹೇಳಿ. ಮತ್ತೆ ಪ್ರಸಾದವನ್ನು ಕೂಡ ನಾವು ಒಂದಿಷ್ಟು ಪ್ರಮಾಣ ಅಂತ ತಿನ್ಬೇಕು. ಮತ್ತೆ ಪ್ರಿಫರಬಲಿ ಅಂದ್ರೆ ಕೆಲವು ಫಿಕ್ಸ್ಡ್ ಟೈಮಲ್ಲಿಯೇ ತಿನ್ಬೇಕು. ಇಂತಿಷ್ಟು ಗಂಟೆಗೆ ತಿನ್ಬೇಕು, ಅದನ್ನ ಈ ತರನೇ ನಾವು ತಿನ್ಬೇಕು ಪ್ರಸಾದವನ್ನ. ಮತ್ತೆ ಅತಿಯಾಗಿ ಸೇವನೆ ಮಾಡೋದು ಹಾಗೆಲ್ಲ ಮಾಡಿದ್ರೆ ನಾವು ಒಬ್ಬರ ಒಂದು ತೊಂದರೆ ಅಂದ್ರೆ ಅವರಿಗೆ ಆಯುಸ್ಸು ಕಡಿಮೆ ಆಗ್ಬೋದು. ಯಾಕಂದ್ರೆ ಏನೋ ಹೆಚ್ಚು ತಿಂದು ಇಟ್ರೆ ಮನುಷ್ಯರಿಗೆ ಏನಾಗುತ್ತೆ ಎಲ್ಲ ಅಂದ್ರೆ ಒಬೆಸಿಟಿ ಅಂದ್ರೆ ಎಲ್ಲ ಬೇರೆ ಬೇರೆ ರೋಗಗಳು ಬರ್ಬೋದು. ಮತ್ತೆ ಹೆಚ್ಚು ತಿಂದ ಒಬ್ಬರಿಗೆ ಆಧ್ಯಾತ್ಮಿಕದಲ್ಲಿ ಮುಂದುವರಿಲಿಕ್ಕೂ ಕೂಡ ತೊಂದರೆ. ಹೆಚ್ಚು ತಿನ್ನುವುದರಿಂದ ಪಾಪವೂ ಆಗುತ್ತದೆ ಅಂತ ಜನ ಕೂಡ ಕೆಲವೊಮ್ಮೆ ಟೀಕೆ ಮಾಡ್ತಾರೆ. ಮತ್ತೆ ನಾವು ಆಹಾರವನ್ನ ಕಂಟ್ರೋಲ್ ಮಾಡಿದ್ರೆ, ನಮ್ಮ ನಾಲಿಗೆಯನ್ನ ಕಂಟ್ರೋಲ್ ಮಾಡಿದ್ರೆ ಆಗ ನಮಗೆ ಏನಾಗುತ್ತೆ, ಬೇರೆ ಎಲ್ಲ ಒಂದು ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಬೋದು. ನಾಲಿಗೆ ತುಂಬಾ ಮುಖ್ಯ. ನಾಲಿಗೆ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ. ಅಂದ್ರೆ ಈ ಆಹಾರವನ್ನು ಎಷ್ಟು ಸೇವಿಸುದು ಅಂದ್ರೆ ನಮ್ಮ ಒಂದು ಹೊಟ್ಟೆ ಅರ್ಧ ತುಂಬುವಷ್ಟು ಮಾತ್ರ ಮಾಡ್ಬೇಕಂತೆ. ಅದಾದ ಮೇಲೆ ಮತ್ತೆ ಒಂದು ಕಾಲು ಭಾಗ ಅದು ನೀರು ಹೀಗೆಲ್ಲ ಫ್ಲೂಯಿಡ್ ಏನಾದ್ರೂ ನೀರಿನ ದ್ರವ ರೂಪದ ಪದಾರ್ಥ ಸೇರಿ ನಾವು ತುಂಬಿಸ್ಕೊಳ್ಬೇಕು. ಮತ್ತೆ 1 ಗಂಟೆ ಮುಂಚೆ ಆಹಾರ ಸೇವನೆ ಪ್ರಸಾದದ ಸೇವನೆ ಆಗುವ 1 ಗಂಟೆ ಮುಂಚೆ 1 ಗ್ಲಾಸ್ ನೀರು ಕುಡಿಯಬೇಕು. ಆಮೇಲೆ ಪ್ರಸಾದ ಸೇವನೆಯಾದ ಸ್ವಲ್ಪ ಸಮಯ ಕುಡಿಯಬಾರದು. ಅಷ್ಟೇ. ಏನಾದ್ರೂ ಕುಡಿಬೇಕು ಅಂತಿದ್ರೆ ಸ್ವಲ್ಪ ಬಿಸಿಯಾದದನ್ನ ಕುಡಿಯಬಹುದಂತೆ. ಮತ್ತೆ ಆಹಾರ ಸೇವನೆ ಪ್ರಸಾದ ಸೇವನೆ ಮಾಡುವಾಗ ಅದನ್ನ ನಾವು ಹೆಚ್ಚಿನ ಶಬ್ದಗಳನ್ನ ಕೂಡ ಮಾಡಬಾರ್ದು. ಅಂದ್ರೆ ನಿಶ್ಶಬ್ದ ವಾತಾವರಣ ಇರಬೇಕು. ಮತ್ತೆ ಪ್ರಸಾದದ ಒಂದು ಟೇಸ್ಟ್ ಬಗ್ಗೆ ಕೂಡ ನಾವು ತಪ್ಪನ್ನ ಕಂಡುಹಿಡಿಬಾರದು. ಮತ್ತೆ ನಾವು ಬಲಗೈಯಿನ 5 ಬೆರಳುಗಳನ್ನು ಉಪಯೋಗಿಸಿ ನಾವು ಆಹಾರವನ್ನ ಬಾಯಲ್ಲಿ ಅಂದ್ರೆ ಸೇವನೆ ಮಾಡಬೇಕು.
ನಾವು ಕೈಯಿಂದನೇ ತಿನ್ನುವುದು ಅದಕ್ಕೆ ಒಳ್ಳೆಯದು. ಯಾಕಂದ್ರೆ ಅಲ್ಲಿ ಆಹಾರ ಪದಾರ್ಥಗಳು, ಪ್ರಸಾದ ಎಲ್ಲ ಡೈಜೆಷನ್ ಆಗ್ಲಿಕ್ಕೆ ಕೈಯಿಂದ ತಿಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತೆ ಕೈಯಿಂದ ಟಚಿಂಗ್ ಸೆನ್ಸೇಷನ್ ಅಂದ್ರೆ ಆಹಾರ ಪದಾರ್ಥನಕ್ಕೆ ಒಂದ್ ರೀತಿ ನಮ್ಗೆ ಅದರ ಅನುಭವ ಆಗತ್ತೆ. ಚಪಾತಿ, ಪೂರಿ ಇದೆಲ್ಲ ಕೈಯಿಂದನೇ ನಾವು ಅದನ್ನ ಸ್ವಲ್ಪ ತುಂಡು ಮಾಡ್ಕೊಂಡು ತಿನ್ಬೇಕು. ಮತ್ತೆ ಚಪಾತಿಯನ್ನೆಲ್ಲ ಹಲ್ಲಿನಲ್ಲಿ ಕತ್ತರಿಸಿ ತುಂಡು ಮಾಡೋದು ಅಥವಾ ಎಡಗೈಯಿಂದ ತುಂಡು ಮಾಡೋದು ಇದೆಲ್ಲ ಮಾಡಬಾರ್ದು ಅಂತ ಹಾಕಿದ್ದಾರೆ. ಆಮೇಲೆ ಕಪ್ಪನ್ನ ತಗೊಳ್ಕೊಳ್ಳೋದು. ರೈಟ್ ಹ್ಯಾಂಡ್ ಕ್ಲೀನ್ ಇದ್ದರೆ ಬಲಗೈ ಕಪ್ಪನ್ನ ಹಾಕೋ ಬಂತೆ. ಅಂದ್ರೆ ಅಂದ್ರೆ ಬಲಗೈಯಲ್ಲಿ ನಾವು ಅಂದ್ರೆ ಪ್ರಸಾದ ಊಟ ಮಾಡುವಾಗ ಎಡಗೈಯಿಂದ ಕಪ್ಪನ್ನು ಇಟ್ಕೊಳ್ಳೋದು ಅದು ಎಲ್ಲರೂ ಮಾಡ್ತಾರೆ ಸಾಧಾರಣ. ಸೊ ಅದನ್ನೇ ಇಲ್ಲಿ ಹೇಳಿದ್ದಾರೆ. ಆಮೇಲೆ ಅಂದ್ರೆ ಪ್ರೇಮ ಧ್ವನಿ ಅದನ್ನ ಊಟವಾದ ನಂತರ ಹೇಳಬೇಕು ಅಂತ ಹೇಳಿದ್ದಾರೆ, ಹೇಳೋದಕ್ಕಿಂತ ಮುಂಚೆ. ಮತ್ತೆ ಆ ಊಟ ಆದ್ಮೇಲೆ ಅಂದ್ರೆ ಅನೇಕ ಶ್ಲೋಕ ಮತ್ತೆ ಭಗವಂತನನ್ನ ಗ್ಲೋರಿ ಮಾಡೋದು, ಹರೇ ಕೃಷ್ಣ ಅದು ಕೂಡ ಹೇಳ್ಬೋದು ಅಂತ ಇಲ್ಲಿ. ಮತ್ತೆ ಒಂದು ರೋನಲ್ಲಿ ಎಲ್ಲ ಜನ ಅಂದ್ರೆ ಆ ಪ್ರಸಾದ ಸೇವನೆಗೆ ಕುಳಿತಾಗ ಅವರೆಲ್ಲರೂ ಮುಗಿಸುವವರೆಗೆ ನಾವು ಕುತ್ಕೋಬೇಕು. ಅದು ಇದನ್ನ ಮತ್ತೆ ಎಲ್ಲಾ ಸುತ್ತು ಈ ತರ ಮಾಡ್ಲಿಕ್ಕೆ ಆಗ್ದನೂ ಇರಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಕೈಗಳನ್ನ ಸ್ವಚ್ಛ ಮಾಡ್ಬೇಕು ನಾವು. ಪದಾರ್ಥ ಅಂದ್ರೆ ನಮ್ಮ ಪ್ರಸಾದ ಸೇವನೆ ಆದ ಮೇಲೆ ಬಾಯನ್ನು ಕೂಡ ಸ್ವಚ್ಛವಾಗಿ ಮಾಡಬೇಕು. ಕಮ್ಮಿ ಅಂದ್ರೆ 3 ಬಾರಿ ಅದನ್ನ ಬಾಯನ್ನ ಮುಕ್ಕಳಿಸಬೇಕು. ಆಮೇಲೆ ಕಾಲನ್ನು ಕೂಡ ತೊಳೆದುಕೊಳ್ಳಬೇಕು. ಪ್ರಸಾದ ಸೇವನೆ ಆದ ಮೇಲೆ ತಕ್ಷಣವೇ ಅಂದ್ರೆ ತುಂಬಾ ಕೆಲಸ ಮಾಡೋದು ಅಥವಾ ಮಾಡಬಾರದು. ಆಮೇಲೆ ಸ್ವಲ್ಪ ಹೊತ್ತು ಭಗವಂತನ ಒಂದು ನಾಮವನ್ನ ಅದನ್ನ ನೆನಪು ಮಾಡಿಕೊಂಡು ಭಗವಂತನ ಲೀಲೆಗಳು, ಇದರ ಪಾಸ್ಟ್ ಟೈಮ್ಸ್ ಅದನ್ನೆಲ್ಲ ಕೂಡ ಚರ್ಚೆ ಮಾಡಬಹುದು. ಊಟವಾದ್ಮೇಲೆ ಆ ಸ್ಥಳವನ್ನು ಕೂಡ ಸ್ವಚ್ಛ ಮಾಡ್ಕೊಳ್ಬೇಕು. ಆಮೇಲೆ ಆಹಾರ ಪದಾರ್ಥಗಳು ಪ್ರಸಾದದ ಅದು ನೈವೇದ್ಯ ಉಳಿದರೆ ಅದನ್ನ ಇಟ್ಕೊಳ್ಬಹುದು, ಬೇರೆಯವರಿಗೂ ಕೂಡ ಹಂಚಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ.